मंगलनीराजनं समर्पयामि रक्षां धारयामि ओम हे समेकामानुकामकामय श्रवणाय महाराजाय नमः प्रियाप्यनन्दराय सर्वतोमोद्राधर्मस्याभिच्छेदे योगे स्वस्य पूर्वजनिता श्री लक्ष्मी श्री सत्यनारायण संपूर्ण प्राप्त्यर्थं सकता श्रवणाख्यं कर्म करिष्ये मुझे सुनते पाले ಪ್ರಾಣ ಅನ್ನಗತ ಈ ಜೀವ ಕೂಡ ಅನ್ನ ಆಶ್ರಯ ಅನ್ನೋದೇ ಒಂದು ಅನ್ನ ಇದ್ದಾಳಿತು ಇವತ್ತು ಅನುಸ್ಮಾರ್ತೇನೆ ನೆನಪು ಆಗಿ ಹಾಕುವುದಕ್ಕೆ ನಮ್ಮ ಭಗವಂತನ ನೆನಪು ಹಾಕುವುದು ಅಂಚಿನ ಒಂದು ಕ್ಲಿಷ್ಟವಾಯಿನಂಚಿನ ಪರಿಸ್ಥಿತಿ ಲೋಕದ ಜನಗಳು ನಾನಾ ಯೋಗಿ ಸಮನ್ವಿತ ಈ ಸಭೆಗೆ ಇರೇನು ವಿಶೇಷವಾದ ವ್ಯಕ್ತಿಗಳು ದಾರಪಂಡ ಉದ್ದೇಶ ಬಂದ ಸ್ವಲ್ಪ ಶ್ರಮೈ ಸ್ವಲ್ಪ ವಿದ್ಯೈ ಅಲ್ಪಕಾಲೇ ಮಹಾಮತೆ ಅಕ್ಲಿಗೆ ಹೆಚ್ಚು ಶ್ರಮ ಪಡೆದು ಭಗವಂತನ ಸೇವೆ ಮಾಡ್ಕೊಳ್ಳಲು ಸಾಧ್ಯ ಸ್ವಲ್ಪ ಶ್ರಮೈ ಅತ್ಯಂತ ಕಡಿಮೆ ಶ್ರಮದಿಂದ ಸ್ವಲ್ಪ ವಿದ್ಯೈ ಅತ್ಯಂತ ಕಡಿಮೆ ಧನ ವಿನಿಯೋಗದಿಂದ ಅಲ್ಪಕಾಲೇ ಮಹಾಮತೆ ಅತ್ಯಂತ ಕಡಿಮೆ ಸಮಯದಲ್ಲಿ ಭಗವಂತನ ಸೇವೆಯನ್ನು ಮಾಡ್ಕೊಂಡಂಚಿನ ದಾನ ಸಾರಿ ಉಂಟು ಅಂತ ಬಂದದ್ದು ಕೇಳಿದಾಗ ಸೂತ ಪುರಾಣಿಕೆಯ ಬಂಡರಿಗೆ ನಿಖಿಲ ಪೂರ ಫಲಾನುಗ್ರಹ ಕಾಂಕ್ಷಿಯರು ಸ್ವಂತ ಓಡಾದ ನಿಖಿಲ ಚಿಂತನೆ ಮಾಡ್ಕೊಳಕ್ಲಾತ ಲೋಕದ ಜನ ಬಯಕನಂಚಿನ ನಿಖಿಲ ಮಹಾಮಹಿಮ ನಿಖಿಲನ ಮಾತ ಶರೀರಡ್ಲ ನಿಖಿಲನ ಚೇತನ ದಿವ್ಯ ಚೇತನಡು ಭಗವಂತ ಆವಾಸ ನಮ್ಮಲ್ಲಿ ಮಾತ ಶರೀರ ಭಗವಂತರದ್ದು ಬರ್ತನ ಈ ಶರೀರದ ನಮ್ಮ ಪಿದೈದ ಕಾಯ ಅವು ಮಣ್ಣಿಡ್ದು ಬರ್ತನೆ ಇಂದಕ್ಕೆ ಆತ್ಮ ಇತ್ತು ನಾವು ಪರಮಾತ್ಮ ಹಿಡಿದು ಬರ್ತೀವಿ ನಾವು ಅಯ್ಯ ನಮ್ಮ ಆಲೋಚನೆ ಪೂಜೆ ನಂಗೆ ಚೇತನ ಕೊರನೆ ಏರು ಬಂಡ್ಲ ಭಗವಂತ ನಂಗೆ ಚೇತನ ಕೊರ ಇಂಕ ನಂಗೆ ಪಾಠನ ಶಕ್ತಿ ಬುದ್ಧಿಶಕ್ತಿ ಜ್ಞಾನಶಕ್ತಿ ಕ್ರಿಯಾಶಕ್ತಿ ಇಂದಿನ ಪೂರ ಕೊರನೆ ಭಗವಂತ ನಮ್ಮ ಇನ್ನು ಆಲೋಚನೆ ಮಾಡ್ಪೂಜೆ ಭಗವಂತ ಅಮೂಲ್ಯವಾಯಿನಂಚಿನ ಶರೀರದ ಆತ್ಮ ಮಾಡ್ಕೊಂಡು ಒಂದು ಚೇತನನ್ನು ಕೊಡ್ತೇವೆ ಐನು ನಮ್ಮ ಉದ್ದೀಪನ ಮತ್ತದು ಐನು ಎಡ್ಡೆಪ್ಪು ಉಪಯೋಗವಂತ ಎಡ್ಡೆ ಹಾಪನ ಆಳು ಉಪಯೋಗವಂತ ಆಳಾಪನ ಅಂಚ ದಿವ್ಯವಾಯಿನ ಚೇತನನ್ನು ಕೊರ್ನಂಚಿನ ಭಗವಂತೆ ಹರಿ ಸ್ಥಿತ ನಿಖಿಲನ ಶರೀರಡು ಆ ಭಗವಂತೆ ವಾಸವಾದುಳ್ಳೆ ಅಂಚಾದ ಇಂಚಿನ ಎಡ್ಡೆ ಚಿಂತನ ಕಾಡಿನ ನಾಟದ ಚಿಂತನೆ ನಿಖಿಲೆ ಬರಡು ನಾಂಡ ವರಾನುಗ್ರಹ ಕಾಂಕ್ಷಿ ನಿಖಿಲೆ ಕೊಡದಾಲತ್ ನನೋರಿಯನ ಕ್ಷೇಮನು ಬಯಕುನಕ ನಿಖಿಲು ಅಂಚಾದ ವರಾನುಗ್ರಹ ಕಾಂಕ್ಷಿಗಳ ಏರುಳ್ಳೆರ ಅಕ್ಲೆನ ಶರೀರೊಡೆಯ ಭಗವಂತನೇ ಆವಾಸವಾದುಳ್ಳೆ ಇಂದು ಈರೆಡನೆ ನಿಖಿಲೆಡ ಭಗವಂತನೇ ನಿಖಿಲೆಡ ಎನ್ನಡ ಪ್ರಶ್ನೆ ಮಾಡ್ತಾರೆ ಮಣ್ಣ ವಾದಿಪ್ಪು ಆಂಡ ಎನ್ನಡೆಯಲ್ಲಿ ಪುತ್ತರೆಜ್ಜಿ ವರ ನಾರದ ದೇವರಿಗೆ ಇಂಚಿನ ಒಂದು ಸಂಕಷ್ಟ ಬರ್ತದ ಲೋಕ ತಿರುಗುನಂಚಿನ ನಾರದ ದೇವರು ಹಿಂದೆ ಪ್ರಶ್ನೆ ಎದುರಿದ್ದು ವೈಕುಂಠದ ಬರ್ತದ ಅವಳು ಶ್ರೀಮನ್ನಾರಾಯಣ ದೇವರ ಪ್ರಶ್ನೆ ಮಾಡ್ತದಂಚಿನ ವಿಚಾರವನ್ನು ನಿಖಲೆ ಮಾಡ್ತೇವೆ ನಾರಾಯಣ ದೇವರೇ ನಾರದ ದೇವರಿಗೆ ಬಣ್ಣಂಚಿನ ವಿಷಯನು ಶೌನಕಾರಿ ಮುನಿಗಳಿಗೆ ಸೂತ ಪುರಾಣಿಕೆ ಮಾಡ್ಪೇರು ನೋಡ್ಕೊಂಡು ನಾವು 1ನೇ ಅಧ್ಯಾಯದ ಕಥೆ ಹಿಂದೆಟ್ಟು ಒಟ್ಟು 18 ಪುರಾಣ ಆಯ್ತು ಈ 18 ಪುರಾಣ ಸ್ಕಾಂದ ಪುರಾಣ ಅಂದ್ಕೊಂಡು ಬಂದ್ವಿ ಅವು 18ನೇ ಪುರಾಣ ಸ್ಕಾಂದ ಪುರಾಣ ಈ ಸ್ಕಾಂದ ಪುರಾಣದ 18ನೇ ಅಧ್ಯಾಯ ಸತ್ಯನಾರಾಯಣ ಸ್ವಾಮಿನ ಕಥೆ ಪೂರ ವಿವರವಾದ ಮಾಡ್ತೇವೆ ಆ ಕಥೆನ ನಿಖಿಲೆಗೆ ಪಡೆಯರೊಳ್ಳೆ ಅನಾಸು ಸ್ವಕರ್ಮವಿ ನಾರದ ದೇವರು ನಾರಾಯಣ ನಾಮದ ಸ್ಮರಣೆಯನ್ನು ಸದಾ ಜಪಿಸುತ್ತಿರುವುದರಿಂದ ಅವನು ನಾರದ ಅಂತಿನ ಬ್ರಹ್ಮ ಮಾನಸ ಪುತ್ರೆ ಆದ್ರೆ ಲೋಕ ಸಂಚಾರ ಮಾಡ್ಕೊಂಡು ಉದ್ದೇಶದಾದ ಮುಂದೆ ಲೋಕ ಜನಗಳ ಕಷ್ಟ ಪರಿಹಾರ ಮಾಡ್ತಾರೆ ಅರೆ ಭೂಲೋಕಕ್ಕೆ ಬತ್ತಿಯರಿಗೆ ಮೂಳು ನಾನಾ ಜಾತಿ ನಾನಾ ವಿಚಾರ ನಾನಾ ಗೋತ್ರ ನಾನಾ ಸೂತ್ರ ನಾನಾ ಕ್ರಮಟ್ಟು ಬಳಲು ನಂಚಿನ ಆಚಾರ ವಿಚಾರ ರೂಢಿಗೆ ಮತ್ತು ನಂಚಿನ ಜನಕಳಂತೂ ಏರಿಗೆ ಅಂಚನೆ ನಾನಾ ರೋಗ ರುಜಿನ ಅಕ್ಕಳು ತೊಳಲಾಡೊಂದಿತ್ತದು ಭಗವಂತನ ಚಿಂತನೆ ಮಲ್ಪನ್ನಂಚಿನ ಒಂದು ಸಮುದಾಯ ಬೃಹತ್ ಸಮುದಾಯ ಚೂದಾನಾಗ ಅವರಿಗೆ ಭಾರಿ ಬೇಜಾರ
ಅಂತ ಚಿಂತನೆ ಮಾಡ್ತದ ಸೀದಾ ವೈಕುಂಠಗೆ ಭಕ್ತರಿಗೆ ಅವಳು ಶ್ರೀಮನ್ನಾರಾಯಣ ದರ್ಶನ ಮಾಡ್ತೀರಿ ಎಂಜೆತ್ತೇರು ನಾರಾಯಣ ದೇವರ ಬಂಡದ ಈ ಸ್ಕಾಂದ ಪುರಾಣ ಕೊಡ್ತಿರ್ತಾರೆ. ತತ್ರ ನಾರಾಯಣಂ ದೇವಂ ಶುಕ್ಲವರ್ಣಂ ಚತುರ್ಭುಜಂ ಶಂಖಚಕ್ರ ಗದಾ ಪದ್ಮ ವನಮಾಲಾ ವಿಭೂಷಿತಂ. ನಾಲ್ಕೈ ಭಗವಂತನ ನಾಲ್ಕೈತು ನಾಲು ಸುವಸ್ತುಳು ಶಂಖ ಚಕ್ರ ಗದಾ ಪದ್ಮ ಇಂಚ ನಾಲು ಸುವಸ್ತುಗಳನ್ನು ಪತ್ತೊಂದಂಚಿನ ಭಗವಂತೇ ವನಮಾಲಾ ವಿಭೂಷಿಣ ತುಳಸಿ ಮಾಲೆಯಿಂದ ಧರಿಸಲ್ಪಟ್ಟವ. ಈ ತುಳಸಿದ ದೈ ನಮ್ಮ ಹಿಂದೂ ಸಮುದಾಯಕ್ಕೆ ಅತ್ಯಂತ ಪವಿತ್ರವಾದ ಇಂಚನೆ ನಲಸಾಯನ ತುಳಸಿದ ದೈ ಇತ್ತಿನ ಸುಭಿಕ್ಷಾ ಮಣ್ಣದ ಲೆಕ್ಕ. ಎನ್ಮೂಲೆ ಸರ್ವದೇವತಾನಿ ಎನ್ಮಧ್ಯೆ ಸರ್ವದೇವತಾ ಯದಗ್ರೆ ಸರ್ವವೇದಾಶ್ಚ ತಾಂ ತುಳಸಿ ಪ್ರಣಾಮ್ಯಂ. ಬೊಟ್ಟುಗೋ ಉಂಜಿ ತಂಬಿಗೆ ನೀರು ಮೀದು ಉಂಜಿ ತಂಬಿಗೆ ನೀರು ತುಳಸಿಗೆ ಅದಕ್ಕೆ ಹೆಚ್ಚು ನೀರು ಕೊಡ್ತಿ ಜಾಸ್ತಿ ನೀರು ಬಂಡಲ್ಲ ತುಳಸಿದ ದೈ ಎಡ್ಡೆ ಪೂಜೆ ಮಾಡ್ಪೇರು. ತುಳಸಿದ ಎಡ್ಡೆ ಪೂಜೆ ಮಂಡ ಕಂಡಾಟೆ ನೀರು ಮೈಪು ಉಂಟವು ಕಂಡಾಟಿ ಈಟು ಬಂಡಲ್ಲ ಮೂರು ಐಕ ನಾಲ್ಕು ಮುದ್ದೆ ಅಮ್ಮಿನ ಮುದ್ದೆ ಒಳ ಐತಿಂದ ಉಂಗಿನ ಅಮ್ಮಿನ ಮುದ್ದೆ ಒಳಗೆ ತುಳಸಿದ ಕಟ್ಟಡ ಇಲ್ಲ. ಎನ್ಮೂಲೆ ಸರ್ವತೀರ್ಥಾನಿ ಐನ ಮುದ್ದೆ ಮಾತ ತೀರ್ಥಕ್ಷೇತ್ರದ ಪುಣ್ಯದ ಸಾರ ಉಂಡಿಗೆ ಎದಗ್ರೆ ಸರ್ವ ವೇದಾಶ ಐನ ಇದೆಟ್ಟು ಪೂರ ವೇದಗಳ ಸಾರ ಸತ್ವ ಉಂಡಿಗೆ ಐನ ರೆಂಬೆ ಕೊಂಬೆಡು ದೇವಾದಿ ದೇವತೆಗಳು ಸಾಧು ಪೃಷ್ಠಾತ್ಮಯ ಪರಾನುಗ್ರಹಕಾಂಕ್ಷೆಯ ಈ ಸಾಧು ಆಯ್ನಂಚಿನ ಈ ಕೇಳಿನಂಚಿನ ಪ್ರಶ್ನೆ ಪರಾನುಗ್ರಹಕಾಂಕ್ಷೆ ಅದಕ್ಕೆ ನಾವು ಅಂಚಾರು ವಿಷಯ ಮಾಡ್ತೇನೆ. ವ್ರತಮಸ್ಮಿ ಮಹತ್ಪುಣ್ಯಂ ಸ್ವರ್ಗಮಧ್ಯೆ ಚ ದುರ್ಲಭಂ ತ್ವಯ ಸ್ನೇಹಾನ್ಮಯಾ ವತ್ಸ. ಸ್ಕಾಂದ ಪುರಾಣ ಬರೇನವ ಇದು ಪುರಾಣಡು ಲಿಖಿತವಾಯಿನವು. ತ್ವಯ ಸ್ನೇಹಾನ್ಮಯ ವತ್ಸ ನಾರಾಯಣ ದೇವರ ಬಗ್ಗೆ ನಿನ್ನೆ ಮತ್ತು ಇತ್ತನಂಚಿನ ಅಪರಿಮಿತವಾಯಿನಂಚಿನ ಪ್ರೀತಿಗೆ ಕೊಡಾದು ನಿನ್ನಡೆ ಅನ್ಕೊಂಡೆ. ವ್ರತಮಸ್ಮಿ ಮಹತ್ ಪುಣ್ಯಂ ಒಂದು ವಿಶೇಷವಾಯಿನ ವ್ರತಾಚರಣೆ ಉಂಟು. ಸ್ವರ್ಗಮತ್ಯೆ ದುರ್ಲಭ ಸ್ವರ್ಗಮತ್ಯರು ಕೂಡ ದುರ್ಲಭವಾಯಿನ ಎಂಚಿನ ಮಂಡ ಸತ್ಯನಾರಾಯಣ ಸೇದಂ ಸಮ್ಯಕ್ ಗತಿರಾನತಃ. ಸತ್ಯನಾರಾಯಣ ಸ್ವಾಮಿನ ಸೇವೆ ಅವು ಆಯ್ತ ಪೂರ್ಣ ಫಲ ಪ್ರಾಪ್ತಿಯಾಪಿನ ಒಂದು ವಿಶೇಷವಾದ ವ್ರತಾಚರಣೆ ಉಂಟು ಐನಿಕ್ಕು ಪಡ್ಪೇನೆ. ಭಗವಂತೆ ಅಂಚ ಬಂದಾಗ ನಾರದರಿಗೆ ಎಂಡಿಗೆ ನಾರದ ವಾಚ ಕಿಂ ಫಲಂ ಫಲದಾದ ಕಿಂ ವಿಧಾನಂ ಐನ ವಿಧಿವಿಧಾನಗಳಿಂಚ ಕೃತಂ ಕೇನೈವ ತತ್ಕೃತಂ. ಈ ವ್ರತಾಚರಣೆ ಏರು ಪೂರ ಮತ್ತೆ ಏರು ಬಂಡ ಕೇಳಿದಾಗ ನಾರಾಯಣ ದೇವರ ಬಂಡರಿಗೆ ಶ್ರೀ ಭಗವಾನ್ ವಾಚ ದುಃಖ ಶೋಕಾದಿ ಶಮನಂ. ದುಃಖ ಶೋಕಗಳನ್ನು ಕಮ್ಮಿ ಮಾಡ್ಕೊಂಡು ಈ ವ್ರತಾಚರಣೆ. ಧನಧಾನ್ಯ ವಿವರ್ಧನಂ ಧನಧಾನ್ಯದ ಅಭಿವೃದ್ಧಿ ಹಾಕೊಂಡು ಸೌಭಾಗ್ಯ ಸಂತತೀಕರಂ ಸರ್ವತ್ರ ವಿಜಯಪ್ರದಂ. ಸಂತತಿಗೆ ಸೌಭಾಗ್ಯ ತಿಕ್ಕೊಂಡು ಪೋಯಿನವಳು ಬತ್ತನವಳು ಜಯ ಹಾಕೊಂಡು ಕೊಂಡೇರಿಗೆ ವ್ರತಾಚರಣೆ ಏಪ ಮಾಡ್ಕೊಂಡು ಬಂದಾಗ ಐಟು ಸುಮಾರು ವಿಷಯಗಳು ಬಂತೇವೆ. ಅಲ್ಲಿ ಪೂರ ನಂಕು ಮನೆಯ ಚೈತ್ರವಾಸ ವೈಶಾಖ ಒವ್ವೇ ತಿಂಗಳು ಹಾಕೊಂಡು ಏಕಾದಶ್ಯ ಮವಾಸ್ಯಾಂ ದ್ವಾದಶ್ಯಾಂ ಪೌರ್ಣಮಿ ಅಮಾಸದ ಅನಿಲ ಹಾಕೊಂಡು ನಮ್ಮ ಕಡೆಗೆ ಪೂರ ಬರ್ತದೆ. ನಾನೇ ಅಮಾಸೆ ತಾನೇ ಪೂಜೆ ಮಾಡ್ಕೊಂಡು ಪೂರ್ತಿ ಮಾಡೋದು ನಿಜವಾದ ಅಮಾಸೆ ವಿಶ್ವದೇಶ ದಿನ. ನಮ್ಮ ಯೋಚನೆ ಮಾಡ್ಬೋದು ಅಮಾಸದ ಬಳಸಿನ ನಮ್ಮ ಪಿತೃಳಿನ ದಿನ ಪಿತೃಳು ಬಂಡ ನಮ್ಮ ಲೋಕಗ ನಮ್ಮನ್ನು ಕೊಣತ್ತಿನಂಚಿನ ಆ ಮಹಾಮಹಿಮನಕಲ್ ದಿನ ಅವು ಅಂಚಾದ ಅಮಾಸದ ದಿನಲ ಇಂದೆಟ್ಟು ಪೂಜೆ ಮಾಡ್ಕೊಳ್ಳಿ ಬಂಡದು ಮಾಡ್ತೀವಿ. ಏಕಾದಶ್ಯ ಮವಾಸ್ಯಾಂ ದ್ವಾದಶ್ಯಾಂ ಪೌರ್ಣಮಿ ತಿಥೌ. ಏಕಾದಶಿ ದ್ವಾದಶಿ ಎಲ್ಲ ಕೆಲವು ಜನ ಪೂಜೆ ಮಾಡ್ತೀವಿ. ಅಂಚಿನ ದಿನಲ್ಲ ಇಂದಕ್ಕೆ ನಿಷೇಧ ಇಚ್ಚಿ. ಸತ್ಯನಾರಾಯಣ ಸ್ವಾಮಿನ ಪೂಜೆಗೆ ನಿಷೇಧ ಇಚ್ಚಿ. ಒವ್ವೇ ವಾರ ಹಾಕೊಂಡು ವ್ಯತಿಪಾತ ಸಂಕ್ರಾಂತವು ಸೂರ್ಯಪರ್ವ ದಿನೇಪಿವ ನನ್ನ ಜೋಶೇರ್ ಮಣ್ಣವು ಚಂದ್ರ ತಾರಾನುಕೂಲ ದಿನ ಇತ್ತು. ನಾವು ಏಕಗುಣನ ಪೂಜೆ ಮಾಡ್ಕೊಳ್ಳಿ ಆಂಡ ಯಸ್ಮಿನ್ ಕಸ್ಮಿನ್ ದಿನೇವಾಪಿ ಭಕ್ತಿ ಶ್ರದ್ಧಾ ಸಮನ್ವಿತ ಭಕ್ತಿಲ ಶ್ರದ್ಧೆ ಬೋದು ಮಡ್ಕುನಂಚಿನ ಬೇಲೆಡೆ ಭಕ್ತಿ ಬೋಡು ಮಡ್ಕುನಂಚಿನ ಬೇಲೆಡೆ ಶ್ರದ್ಧೆ ಬೋದು. ಈ ರಕ್ತಂದೆ ಇನ್ನ ಬಿನಾಡಿತರೆಗಳ ಪೂರ ಬೆರೆಸಾಯ ಸರಿ ತಿಕ್ಕಿಂದಾಂಡ ತಿಕ್ಕೂನು ಅನ್ಬಿಟ್ಟು ವಿಶ್ವಾಸ ಉಂಟು. ಅಪ್ಪ ತಿಕ್ಕಿಂದಾಂಡ ಈರೇ ಒಂಜಿ ಇನ್ನಾದ ಮಂತ್ರಿ ಅದಿಡೆ ಬರೋಡು ಸರ್ವರಿಲ್ಲ ಮಹಾವಿಷ್ಣು ದೇವರೇ ದೇವರ ಸೋಮನಾಥ ದೇವರೆಲ್ಲ ಅಂಜನೆ ನಮ್ಮ ರಾಜಣ್ಣ ಇವ ಎರಡು ಮಲ್ಲ ದಾಲಜ್ಜಿ ಪೂರ ಆರೆ ಅದಕ್ಕೆ ಗೊತ್ತಿದೆ. ಪಾರ್ವತಿ ತರಂಗ ದೇವತ ಶೀಘ್ರವಾದ ಕಲಿಯುಗದ ವಿಶೇಷವಾದ ಹೊರನು ಕೊರಪುನ ಮಣ್ಣ ಒಂಜಿ ಗಣಪತಿ ದೇವಿಯರು ಕುಕ್ಕೊಂಜಿ ಪಾರ್ವತಿ
పార్వతీ దేవి గణపతి దేవి ಶೀಘ್ರವಾದ ಫಲವು ಮೈಕು ಪ್ರಥಮಂ ವಕ್ರತುಂಡಂಚ ಮೂರು ಗಣಹೋಮ ಮಲ್ತದೆ ನಮ್ಮ ತುಂಬ ಅಂತೀನಿ ಒವ್ವೇ ಬೇಗ ಮಾಡ್ಕೊಂಡಂಗ ಗಣಪತಿನ ಆರಾಧನೆ ಮಾಡ್ಕೊಳ್ಳಿ ಮಲ್ತದ ಬುಕ್ಕ ನಮ್ಮ ಮಾತ ಮಾಡ್ಕೊಂಡು ಅಂಚನೆ ಗಣಪತಿ ಫಸ್ಟಿಗೆ ಇದು ಅವಳು ಪ್ರಾರ್ಥನೆ ಮಾಡ್ತದೆ ಬಟ್ ಗಣಹೋಮ ಮಲ್ತೇವೆ ಅಂಚನೆ ಸತ್ಯನಾರಾಯಣ ಸ್ವಾಮಿಯ ಸೇವೆ ಮಾಡ್ಕುವ ನೈವೇದ್ಯಂ ಭಕ್ಷಿತೋ ಲಜ್ಜಾತ ಪಾರಂ ಭಕ್ಷ್ಯಮುತ್ತಮಂ ಬ್ರಹ್ಮಾಫಲಂ ಘೃತಂ ಕ್ಷೀರಂ ಗೋಧೂಮಸ್ಯ ಚತುರ್ನಕಂ ಅವಾವೇ ಶಾಲಿಚೂರ್ಣಾವ ಸತ್ತರೋಪಿ ವಾ ಗುಡೋಪಿ ವಾ ಇದಕ್ಕೆ ವಿಶೇಷವಾದ ಒಂದು ನೈವೇದ್ಯ ಒವ್ವೇ ಸಂದರ್ಭ ಇನ್ನು ಬೇಕು ಮಧ್ಯೆ ರಂಭಾಫಲ ಭಾರತವನ್ನು ಘೃತಂ ಮೆತ್ತದ ನೈವೇದ್ಯಕ್ಕೂ ಕೂಡ ಇಂದಿನ ಮಾತ ಸಕಲ ಸುವಸ್ತುಗಳೆಲ್ಲ ಇದು ಭಗವಂತನ ಸತ್ಯನಾರಾಯಣ ಸ್ವಾಮಿಯ ಕಲಶ ಮಧ್ಯೆ ಆಹ್ವಾನ ಮತ್ತದು ಚಿತ್ರಪಟನ ಅಜ್ಜಾನ ತಾನೆಲ್ಲ ಉಂಡಿ ನಂತರ ಚಿತ್ರಪಟ ದೇವರ ಅಂಚನೆ ಉಂಟೆ ಆಡಲ ಆಶೀತಕಾಶೀಪುರೇ ರಮ್ಯೇ ಕಶ್ಚಿತ್ ವಿಪ್ರೋದೇರ್ಧನ ಉತ್ತಾದ್ಯಂ ವ್ಯಾಪ್ರೋತ್ವಾ ನಿತ್ಯಂ ಬ್ರಾಹ್ಮಭೂತಲೆ ಯುಕ್ತಿಕಂ ಬ್ರಾಹ್ಮಣಂ ದೃಷ್ಟ್ವಾ ಭಗವಾನ್ ಬ್ರಾಹ್ಮಣ ಪ್ರಿಯಾ ಶುದ್ಧ ಬ್ರಾಹ್ಮಣ ರೂಪಸ್ಥಂ ಪ್ರಪುಚ್ಛೋದಿಮಾಯಾನ್ ಕಾಶಿ ದೇಶದೋರಿ ಪ್ರಾಣೇಶ ಆಯ್ ಬಡವೆ ಆದಿತ್ಯ ದಾಯ ಬಡವಾದಿತ್ಯ ಎಂದು ಮಣ್ಣಗ ಆಯ್ ಬೇರೆ ಮಾಡ್ತಾನೆ ಹಂಗಡೆ ಬೇರೆ ಮಾಡ್ತಾನೆ ಜನತಾಯ ಬಡವೆ ಕಾಶಿ ಬಡವರಿ ಪ್ರಾಣೇತೆ ಬಡ ಪ್ರಾಣಿ ಮಾಡ್ತಿಲ್ಲ ದಾಯ ಬಡವೆ ಆಯ್ ಬಂಡ ಆಯ ಕಲ್ಪನ ನಮ್ಮೇಡು ಕಲ್ಪಿಸಿ ಓದು ನಮ್ಮೇಡು ಓದಿ ಬೇರೆ ಮಾಡ್ಕೊಂಡು ಬೇರೆ ಮಾಡ್ಕೊಂಡು ಕಾಯ್ದು ಆ ಬೇರೆ ಮಾಡ್ಕೊಂಡು ಐ ಮಾಡ್ಕೊಂಡು ಆಯ ಬಡವೆ ಪ್ರತ್ಯೇಕ ಕಮ್ಮಿ ಆಗ ಅಂಚಾದ ಆನಿದ ಕಾಲದಲ್ಲಿ ದಿನ ಆಗ ಪ್ರಾಣದ ಬೇರೆ ಮಟ್ಟ ವೇದಾಧ್ಯಯನ ವೇದ ಪಾಠವನ್ನು ಮಾಡಿದವರು ಅಧ್ಯಯನ ಮಾಡ್ಕೊಂಡೆ ಪೂಜೆ ಯಜ್ಞ ಯಾಗಾದಿನ ಮಾಡ್ಕೊಂಡೆ ಆನಿದ ಕಾಲದ ಬ್ರಾಹ್ಮಣ ಧರ್ಮ ಅವ್ರ ಶಿಕ್ಷಕರನ್ನು ಮಾತ್ರ ಇಟ್ಟಿದ್ದಾರೆ ಉದ್ಯೋಗ ಇತ್ತು ಹಿಂಗೆ ಕಲ್ಪನ ಸಮಯದ ಕಲ್ಪಿದ್ದೇನೆ ಬುಕ್ಕ ಸಂಸಾರ ಬರ್ತದೆ ಲೋಕ ಬನ್ನಿ ಇಂಡಿಯಾ ಖಾದಿ ಭಿಕ್ಷಾಟನ ಹಿಡಿದಾಟ ಓಡುವ ಪ್ರೇಕ್ಷಕರಿಗೆ ಏಕೆ ಒಂದು ದಿನ ಬಾಡಿಗೆ ನಾನು ಸಿಕ್ಕಿದ್ದಿ ಯೋಗ ಇದ್ದ ಮಾತ್ರ ನನಗೆ ಯೋಗ ಬೋದು ನಮ್ಮ ಏಕೆ ಯೋಗ ಪಡೆಯುವ ಇದನ್ನು ಆಚೆ ಸಿಕ್ಕು ನನ್ನವರೆಲ್ಲ ಕಿಂದಿನ ಕಾಪಿಟ್ಟು ನಮ್ಮ ನಮ್ಮ ಐದು ಕೃಷಿ ಬೋರ್ಡ್ ಅಂಚ ಈ ಪ್ರಾಣ ದಾನ ಅಂತ ಬಾರಿ ಬೇಜಾರಾಗ ದುಃಖಿತಂ ಬ್ರಾಹ್ಮಣಂ ದೃಷ್ಟ್ವಾ ಭಗವಾನ್ ಬ್ರಾಹ್ಮಣ ಪ್ರಿಯ ಶುದ್ಧ ಬ್ರಾಹ್ಮಣ ರೂಪಸ್ಥಂ ಪ್ರಭುತ್ವ ಮಾಡಲ ಈಗಿನ ಬಂಗಾತು ದೋರಿ ಮೇಲೆ ಕಷ್ಟ ತೋದು ದೇವರಿಗೆ ಬಾರಿ ಬೇಜಾರಾಗ ದೇವರು ಶುದ್ಧ ಬ್ರಾಹ್ಮಣ ರೂಪಡ ದಾಯ ಶುದ್ಧ ಬ್ರಾಹ್ಮಣ ರೂಪಡ ಬರ್ತಿರೋದು ನನ್ನ ಮೂರು ಕಥೆಟ್ಟು ಜಿಜ್ಞಾಸೆ ಬರ್ಕೊಂಡು ಆನಿದ ಕಾಲ ಇಂಥ ಮಟ್ಟ ಹಿರಿಯ ಪೀಳಿಗೆಗೆ ಗೌರವ ಮರ್ಯಾದೆ ಕೊಟ್ಟು ಮಾಡ್ತಿದ್ದಾರೆ ಆನಿದ ಕಾಲಗಳು ಹಿರಿಯ ಪೀಳಿಗೆ ಗೌರವ ಆದರೋಡು ರೂಪನಂಚಿನ ಜನಪಡುತ್ತೇವೆ ಅಂಚಾದ ಪ್ರಾಣನ ಎಷ್ಟುಗೂ ಭಗವಂತ ವೃದ್ಧ ಬ್ರಾಹ್ಮಣ ರೂಪಡ ಮತ್ತೆ ದಾಯ ಬಂಡ ಯಾನು ಬಣ್ಣ ಪಾತ್ರೆ ಎತ್ಕೊಂಡವೇ ಬಂಡ ಹಿರಿಯಕ್ಕಳು ಬಣ್ಣ ಪಾತ್ರೆ ಗೌರವ ಇತ್ತು ಆನಿದ ಕಾಲ ಪಾಪ ಹಿರಿಯಕ್ಕಳನ್ನು ಬಾರಿ ಗುರುಪವೆ ನಮ್ಮ ಜವಾನಿ ಬೆಂದನೆಲ್ಲ ಕಾಸ್ಕೊಂಡ್ರೆ ಮಾತಾಡೋದಕ್ಕೆ ಬೆಂದನೆ ಇಟ್ಟು ಒಂದು ಪಾಲು ಅಪ್ಪೆ ಕೊಂಡ್ರೆ ಒಂದು ಪಾಲು ಹನ್ನೆರಡು ಇಟ್ಕೊಂಡು ಮಾತಾಪಿತೃಗಳ ಬಳಲಿಸಿದ ಮಗ ಯಾತ್ರೆ ಮಾಡಿದ್ದಾರೆ ಏನು ಫಲ ಅನ್ನುವಂತೆ ನಮ್ಮ ಊರು ಕೂಡ ತಿಳ್ಕೊಂಡವರು ನೋಡಿ ಆಂಡಲ ಅಕ್ಕನ ಕೈತಾಳೆ ಉಂಟು ನಮ್ಮ ಬೇರೆ ಮತ್ತು ನಾವು ಅದನ್ನು ಸೇವೆ ಮತ್ತು ನಾವು ನಮ್ಮ ಕರ್ತವ್ಯ ಭಗವಂತನ ಸೇವೆ ಮಾಡುತ್ತೀವಿ ಮಾತಾಪಿತೃಗಳನ್ನ ಒಬ್ಬೇ ಕಾರಣ ಬಾಯಿಗೆ ಕಾಯಪೋನೆಲ್ಲ ನೆರ್ತರು ಮಕ್ಕಳು ಕಾಯಪೋನ ಅವ್ರು ಕಾಯಪೋನ ದಾನ ಅದೆಲ್ಲ ಜೋಟಿ ನಮ್ಗೆ ತಾಳ್ಮೆ ಬಂದ ಶ್ರಮ ನಡೀತದೆ ಭೂಮಿಯಿಂದ ಮಕ್ಕಳ ತಾಳ್ಮೆ ಗರ್ಭಿನೆಲ್ಲ ಭೂಮಿಯಿಂದ ಮಾತ್ರ ಜನ ಅಂಚೆ ಮಾತ್ರ ಅಪ್ಪನ ಸಮಾನವಾದ ಆ ರೀತಿ ನಮ್ಮ ಹಿರಿಯ ಈ ದುಃಖಿತ ಬ್ರಾಹ್ಮಣ ದೃಷ್ಟ ಭಗವಾನ್ ಬ್ರಾಹ್ಮಣ ಪ್ರಿಯ ಒಂದು ವೃದ್ಧ ಬ್ರಾಹ್ಮಣ ರೂಪಗಳು ಬರ್ತದೆ ಈ ಪ್ರಾಣದ ಕೇಂದ್ರಗೆ किमर्थं रमिते विप्र नित्यं मयि तलेव दुःखितं कारणं श्लोकमिष्यामि कथयताति जन्मत्तम इदानीं ಇಂತನಂತ ಒಬ್ಬರು ತಿಳ್ಕೊಂಡುಲ್ಲ ನಿನ್ನ ಕಷ್ಟದಾದ ಕಣ್ಣನ್ನು ನನ್ನ ಪ್ರಾಣಗಳ ಸಹಾಯ ಮಾಡ್ತಾರೆ ಮಣ್ಣಾಗ ಪ್ರಾಣಿ ಬಂಡೆಗೆ ಬಡ ಪ್ರಾಣಿ ಬಂಡೆಗೆ ಬ್ರಾಹ್ಮಣೋ ಅತಿ ದರಿದ್ರೋ ಬ್ರಾಹ್ಮಣೋ ಅತಿ ದರಿದ್ರೋ ನಿನ್ನೆ ಈ ಜನ್ಮ ಈಗ ಸಾಕಾಗ ಸೈತಲೆ ಯಾಕೆ ಸೈಪುಣೆಲ್ಲ ಬಿಟ್ಟು ನಮ್ಮ
ನಮ್ಮ ಕಾಯ್ತಿದ್ದಿ ನಮ್ಮ ಎಂಟ ಭೂಮಿ ಬರ್ತನ್ನ ಅನ್ಕೋತಿದ್ದಿ ಅಂತೆ ನಮ್ಮ ಏಕೋ ಬಂದು ಖಂಡಿತ ಹೋಗಿ ಅವನು ತೂಕಪ್ಪ ಭೂಮಿ ಅದ್ರಿಂದ ನಮ್ಮ ತಾಳ ಏರಿಗಳ ತಾಳ ಅಂಚಾದ ಪ್ರಯೋಗ ನಿಂಬೆ ಬಂಡೆಗೆ ಅಂಚಾದ ಒಬ್ಬೇ ಕಾರಣ ಈ ದರಿದ್ರ ಜೀವನ ಕೊಡ್ತೀನಿ ಮಾಡಿ ಐತೆ ನಮ್ಮ ಮಾಡ್ಕೊಂಡು ಚಿಂತನೆ ಮಾಡ್ಬೋದು ಅಂತ ನಿಂಬೆ ಬಂದಾಗ ಎಂಟು ದರಿದ್ರಾವಸ್ಥೆ ಮತ್ತೆ ಕಾಲ ಸಾಧಿಸಿ ಬದುಕುನೇನು ಬಂದಾಗ ರುದ್ರ ಬ್ರಾಹ್ಮಣ ಬರ್ತನಂಚಿನ ಭಗವಂತ ಬಂಡೆಗೆ ಸತ್ಯನಾರಾಯಣ ಸ್ವಾಮಿ ವೃತ್ತಾಚರಣೆ ಮಾಡಿ ಕೆಟ್ಟ ಅಂತ ಸತ್ಯನಾರಾಯಣ ವೃತ್ತಾಚರಣೆ ಗೋಡಾಯನಂಚಿನ ವಿವರಣೆಯನ್ನು ಕೊಟ್ಟು ಆ ವೃದ್ಧ ಪ್ರಾಣಿ ರಾತ್ರಿ ನಿದ್ರೆ ಅಂಚನೆ ಬರೋದು ಎಲ್ಲರೂ ಜೋಡಿಗೆ ಮಾಡುದು ಇಲ್ಲಿ ಹೋಗಿ ಮೆಟ್ಟಿಗೆ ಮಾತಾಡಲು ಎತ್ತಿದ್ರು ನಿಮ್ಮೆ ಭವತಿ ಭಿಕ್ಷಾ ಅಂತ ಇಟ್ಟು ಮಾಡೋದು ನಿಂತಿಗೆ ಮಾತಾಡಲು ಎತ್ತಿದ್ರು ಬಲಪಾನ ಮಾಡೋದು ಪ್ರಸನ್ನ ಹೃದಯಾದ ಗೋಡಾಪಿನ ದಿನ ಸೋಸ್ಕರಲ್ಲಿ ಬೆಕೊಂಡು ಬರ್ತದ್ದು ಸತ್ಯನಾರಾಯಣ ಸ್ವಾಮಿನ ವೃತ್ತಾಚರಣೆ ಮಾಡ್ತೀವಿ ಯೋಗ್ಯವಾಗಿ ವೈದಿಕರಿಗೆ ಎತ್ತಿದ್ದು ಸತ್ಯನಾರಾಯಣ ಸ್ವಾಮಿಯ ಸೇವೆ ಮಾಡ್ಕೊಂಡು ತಿಂಗಳ ಸತ್ಯನಾರಾಯಣ ಸ್ವಾಮಿನ ವೃತ್ತಾಚರಣೆ ಮಾಡ್ತೀನಿ ಐದು ಫಲವಾದ ಏತಸ್ಮಿನ್ನಂತರೆ ಕಾಲೇ ಕಾಷ್ಟಕ್ರೇತ ಸಮಾಗಮತ್ ಆಡಿಗೋರಿ ಕಣಕುಮಾರನಾಯ ನಿಂಬೆ ಒಂಜಿನ ಸತ್ಯನಾರಾಯಣ ಸ್ವಾಮಿನ ಸೇವೆ ಮಾಡ್ಕೊಂಡಂತಿನ ದಿನನೇ ಆಡಿ ಕಣಕುಮಾರನಾಯ ವೈದೆ ಅದು ಮಧ್ಯಾಹ್ನದ ಕೊಟ್ಟು ನಟ ದೊಂಬುಡು ಆಯಗೆ ಬಾಜೆಲ್ ಕೂಡ ಅದು ಬತ್ತನೇ ಬಂಧುವಿ ಸ್ವಜನೇ ಶ್ರಾದ್ದಂ ವ್ರತಂ ಕರ್ತು ಸಮುದ್ಯತ ಏತಸ್ಮಿನ್ನಂತರೆ ಕಾಲೇ ಕಾಷ್ಟಕ್ರೇತ ಸಮಾಗಮತ್ ಬೈರ್ಕಾಷ್ಟಂ ಚ ಸಂಸ್ಥಾಪ್ಯ ವಿಪ್ರಸ್ಯ ಗ್ರಾಮಾಯೋ ತೃಷ್ಣೆಯ ಪೀಡಿತಾಚ ದಾಯವತ್ತನೆ ಉಂಟ ಬಾಲ್ಯರಿಗೆ ನೀರು ಕೇಳೋದು ವರ್ತನೆ ಏಳು ನೀರು ಕೇಳೋದು ಬರ್ಬೇಡ ಬಾಲ್ಯರಿಗೆ ನೀರು ಕೊರ್ಲೆ ಅಂತ ಕೇಳುವೇರ ಅಟ್ಲಿಗೆ ನೀರು ಕೊರಬೇಕು ಸತ್ ಸಂಪ್ರದಾಯ ಅನ್ನುವಂಥದ್ದು ಏರೆಗಳ ನೀರಿಜ್ಜಿಂದು ಕಂಡು ಬುಕ್ಕ ನಿತ್ಯಕ್ಕೆ ನೀರಿಜ್ಜಲ್ಲ ಈ ಕಂಗು ದೈ ಪೂರ ಉಂಗು ನಿಪ್ಪುನಾಗ ಏರಲ್ಲ ಗಿಟ್ಟದ ಇಲ್ಲ ಅಲ್ಲ ನಮ್ಮ ಬೋರ್ ಇತ್ತು ನಂಗೆ ಕೂಡ ನೀರು ಕಾರಣಾಗ ಆಯನ ಇಲ್ಲ ಅಂತ ಎಷ್ಟು ನೀರಾಗಿತ್ತು ಅಪ್ಪಗ ನೀರಿಗೆ ಅಂತ ನಿಕ್ಲೆ ಇತ್ತಿನ ನೀರಿನ ಕೊಡ್ಲಿ ಇತ್ತಿನ ಅದು ಕೊಡ್ಲಿ ನಿಕ್ಲೆ ಕೂಡ ಜೀವೊಳ್ಳಿ ಅಂಚಾದ ಮಾತ ಅನ್ನದಾನದ ಶ್ರೇಷ್ಠ ದಾನ ಜಲದಾನ ನೀರಿಗೆ ಇತ್ತಿನಂಚಿನ ವಿಶೇಷತೆ ಅವನು ಭೂಮಿಗೆ ಇತ್ತಿನ ಪದ್ಧತಿ ನೋಡಾಗಿ ಅಂಚಾದ ಹಿಂಗೆ ನೀರು ಕೇಳಿದಾಗ ಅವಳು ನೀರು ಕೊಡಿ ಅವೇ ಬಡ ಪ್ರಾಣಿ ಇಲ್ಲಿ ಧನಿಕ ಪ್ರಾಣಿ ಆತೆ ತಿಂಗಳು ಪೂಜೆ ಮಾಡ್ಕೊಂಡ ಸಂದರ್ಭ ನೀರು ಕೇಳಿದಾಗ ನೀರು ಕೊರಿಯೇ ಅಪ್ಪ ಬಾರಿಯಲ್ಲಿ ಕಮ್ಮಿ ಮಾಡ್ತಿದ್ದು ಆಮೇಲೆ ಹಿಂಗೆ ಕಣಕುಮಾರನಾಯ ಕೇಳಿ ದಾನ ಕೂಡ ಅದು ದಾನ ನಡ್ಕೊಂಡು ಬಂದು ಮಾತು ಸೇರ್ತಿರೋ ಕೇಳ್ತಿರೋ ಸಂಗತಿಯಿಂದ ಕೇಳಿದಾಗ ಆ ಮೂರು ಸತ್ಯನಾರಾಯಣ ಸ್ವಾಮಿನ ಒಂದು ಪೂಜೆ ಮಾಡ್ಕೊಂಡಳು ಸಮ್ಯಕ್ ಅಭಿಲಾನಕ ಈ ಸೇವೆದಾದ ದಾದಾಮಂಡ ಈಪ್ಸಿತವಾಯಿನ ಫಲನು ಭಗವಂತ ಅನುಗ್ರಹ ಮಾಡ್ಬೇಕು ನಮ್ಮ ಇನ್ನು ಪ್ರಾರ್ಥನೆ ಮಾಡ್ಕೊಂಡನ್ನ ಇನ್ನು ಭಗವಂತ ಅನುಗ್ರಹ ಮಾಡ್ಬೇಕು ಎಂದು ಬಂದ ಅಂತಿನ ಒಂದು ವಿಶೇಷವಾಯಿನ ಪೂಜೆಯನ್ನು ಮಾಡ್ಕೊಂಡೊಳ್ಳೆ ಈ ಇಲ್ಲ ಎಂತೆಲ್ಲ ಬೈದ ಮಧ್ಯಾಹ್ನದ ಹೊತ್ತು ಪೂಜೆ ಕೂತು ಪ್ರಸಾದ ಸ್ವೀಕಾರ ಮಾಡ್ತಿದ್ದು ಒಣಸು ಮಾಡ್ತಿದ್ದು ಬೋಲ ಅಂದ್ಕೊಂಡಲ್ಲ ಆಯ್ದ ಪಾತ್ರನಾಗ ಕಣಕುಮಾರನಾಯ ಮನಸ್ಸಿಡು ಸಂಕಲ್ಪ ಮಲ್ತೆಗೆ ಎಲ್ಲ ಕಷ್ಟ ಪರಿಹಾರ ಅಂತ ಸತ್ಯನಾರಾಯಣ ಸ್ವಾಮಿನ ಸೇವೆ ಮಾಡ್ಬೇಕು ಅಂದ್ರೆ ಪ್ರಸಾದ ಸ್ವೀಕಾರ ಮತ್ತೆ ಅಂತೇನೆ ಅವಳು ಒಣಸು ಮಾಡ್ತು ಬಿದಾದ್ನಾಗ ಕಣಕ್ ಎಲ್ಲ ಬೋಟಿಯಿಂದ ಬಣ್ಣಕ್ಕೆ ಮಾತಿರಲಿಲ್ಲ ಕೂಡ ಅದು ಕಣಕ್ ಬಾಡಿದೆ ಅವಳೇ ಸಾಲಿದೆ ಬೋಡಿಕ್ನ ಬಲ ಬಲ ಇಂಟ್ಲೆ ಕಣಕ್ ಬೋಡು ಮಾಡೋದು ಕಣಕ್ ಬಾಡೋನೆ ಮಾತಾಡ್ತು ಇಂಬೆ ಕೇಣಿಯ ದುಂಬೆ ಕಾಷ್ಟದ ಇಂದು ಆಯ್ತಾ ಕಾಸನ್ನು ಕೊರಿಯರು ಎಂಚಿನ ಏತ ಕಾಸು ಕೊಡ್ತೇವೆ ಅಂತ ಬಂತೇವೆ ತತ್ತಿನೇ ಕಾಷ್ಟ ಮೌಲ್ಯಂಚ ದ್ವಿಗುಣಂ ಪ್ರಾಪ್ತ ಮಾನಸವು ನಿಂಬೆ ಕಾಸು ಕಾಣ್ತದೆ ಕೇಂದ್ರ ಭಗವಂತ ಕೊರಡು ದಾಂಡ ಆಯ ಒಯ್ತು ಕೊರಪೇನು ಮಾಡ್ಕೊಳಕ್ಕಿಂತ ದೃಷ್ಟ ಅಂತ ನಿಂಬೆ ಕಾಷ್ಟ ಹಿಂದೆ ಕಣಕದ ಕ್ರಯಗೆ ಕಾಣ್ತಿದ್ದಿ ಆಂಡಲ ಹಾಕಿದ್ರೆ ಹೆಚ್ಚ ಕ್ರಯ ದ್ವಿಗುಣಂ ಪ್ರಾಪ್ತ ಮಾನಸ ಒಂಜಿ ಪಟ್ಟು ಜಾಸ್ತಿ ರದ್ದು ಪಟ್ಟು ಕೊಡಿಯರಿಗೆ ನಿಂಬೆ ಆಟ ಗೋಚಿನ ಮನೆಯರ ನಾಲೆಚ್ಚಿ ಭಗವಂತೆ ಕೊಡು ನಾವು
ಇಪ್ಪಡು ಮಂಡ್ಯರಿಗೆ ನಮ್ಮಲ್ಲ ಬೇಲೆ ಮಾಡ್ತಾನೆ ನಂಗೆ ಖುಷಿ ಅಂದ ಆಯ ಪನ್ನೆರಡು ಹೆಚ್ಚು ಕೊಡ್ಪ ನಮ್ಮ ಅವ್ನು ಇನ್ನಡೆ ಇಪ್ಪಡು ಅಂಚನೆ ಭಗವಂತ ಅನುಗ್ರಹ ಮಾಡ್ಕೊಡೋದು ಅಂತ ಅವ್ನು ಇನ್ನಡೆ ಇಪ್ಪಡು ಮಂಡ್ಯಗೆ ಇಲ್ಲಲ್ಲ ಅಂಚೆ ಹಿಂಗೆ ತದಾ ಪ್ರಸನ್ನ ಹೃದಯ ಸುಖತ್ವಂ ಕದಲಿ ಫಲ ಅಂಚಾದ ಪ್ರಸನ್ನ ಹೃದಯ ಅದು ಗೋಡಾಪಿನಂಚಿನ ಪೂಜೆ ಗೋಡಾಪಿನಂಚಿನ ಸಾಮಗ್ರಿಗಳನ್ನು ಕೂಡ ಲೆತ್ತ ಬರ್ತದೆ ಯೋಗ್ಯವಾದ ವೈದಿಕೆಯನ್ನು ಲೆತ್ತ ಬರ್ತದೆ ಪೂಜೆಯನ್ನು ಮಾಡ್ತಾ ಇದೆ ಅಂಚಾದ ఆయన ಕಷ್ಟ ಕನಕಮಾಮ ఆయన ಕಷ್ಟ ದೂರಾಡಿ ಅಂಚ ರಾಜವರಿ ಸತ್ಯನಾರಾಯಣ ಸ್ವಾಮಿಯ ಸೇವೆ ಮಾಡ್ತೀನಿ ಕತೆ ಮಾಡ್ತೇವೆ पुनरुद्रेक वक्ष्यामि शृणुत्वं मुनिसत्तम राजोत्तमको नाम नृपास्मिन् महीपति इतेन्द्रिय सत्यवादेव दिनं देवालयं प्रति तस्य भार्या भद्रशीला सरोजवदना सती नदीतीरे सपत्नीका सत्यस्य ऋतमाचरात् उत्साहके नोर्किनंचिनंजिराजे ಪ್ರಜೆಗಳನ್ನ ಕ್ಷೇಮ ಕೊಡಾದ ಆಕೆ ಆಗಿಂದ ಆಕೆ ಸತ್ಯನಾರಾಯಣ ಸ್ವಾಮಿನ ಸೇವೆ ಮಾಡ್ಕೊಂಡಿದ್ದೇವೆ ನದಿ ತೀರೆ ಸಪತ್ನೀಕ ಸತ್ಯಸ್ಯ ರಥಮಾಚರ ಆಗ ಅರಮನೆಯ ಪೂಜೆ ಮಾಡ್ಕೊಳ್ಳಿ ಆಗ ನದಿ ತೀರೋಡು ಸತ್ಯನಾರಾಯಣ ಸ್ವಾಮಿನ ಪೂಜೆ ಮಾಡ್ಕೊಳ್ಳಿ ದಾಯಕೊಂಡ ಪ್ರಜಾಜನಕುಲನ ಕ್ಷೇಮ ಕೊಡಾದ ರಾಜಾನಾಂ ಪ್ರತಿರೂಪೇಣ ಪ್ರಜಾನಾಂ ತತ್ವರೂಪಿಣ ಆನಿದ ಕಾಲದ ರಾಜರ ಮಕ್ಕಳು ಎಂಚ ಬಂಡ ಪ್ರಜಾ ಜನಗಳನ್ನು ಜೋಕ್ತಿನ ತಗೊಂಡಿದ್ದೇವೆ ಇತ್ತೆದಕ್ಕೂ ಕೂಡ ಇಂಥನೇ ಅನ್ಕೊಂಡೆ ನಮ್ಮ ರಾಜಕೀಯ ಮಂಡ ಇನ್ನಿತ್ತ ಕಾಲಡು ಮಿತ್ತುಗಳನ್ನೂ ಸರಿ ಇತ್ತಿಲ್ಲ ತಿತ್ತಿನಗಳು ಸರಿ ಇಟ್ಟಿದ್ದೇವೆ ಅಂಚಾದ ವ್ಯವಸ್ಥೆ ನಮ್ಮ ಒಂದು 7 ವರ್ಷದಿಂದ ನಮ್ಮ ಬದುಕಿ ಇಂಚನೇ ಹೋಗುವುದು ಸ್ವಾತಂತ್ರ್ಯ ಕಾಲ ಮಲ್ಲ ಸಾಧನೆ ಆಗ್ತದೆ ಇತ್ತಂತೆ ಸಾಧನೆ ಆಗ್ಲಿಕ್ಕೆ ತೋಜು ಅಂಚಾದ ರಾಜಕೀಯ ನಮ್ಮಂಚಿನ ಕೈ ಪತ್ನವತ್ತು 7 ದೇವತಾರಾಧನೆಯನ್ನು ಅತ್ಯಂತ ಪ್ರೀತಿ ರೀತಿ ಮಾಡ್ತಾರೆ ಅక్కడ ರಾಜಕೀಯ ಇರ್ತೀರಿ ಮೊದಲ ಧಾರ್ಮಿಕ ಧಾರ್ಮಿಕಂ ಏತು ಧಾರ್ಮಿಕವಾದ ಅక్కడ ರಾಜಕೀಯ ವಿದ್ಯಾಭ್ಯಾಸಕ್ಕೆಲ್ಲ ಹೋಗ್ಬಿಟ್ಟು ನಾವು ನನ್ನ ಮಕ್ಕಳ ಮೇಲೆ ಹತ್ತು ಬಂದದ್ದು 5 ದೂರವೇ ಉಂಟು ಅಂಚ ಆನೆಯ ಕಾಲ ಅಂಚಂತ ಪ್ರಜಾಜನತ್ವ ಕ್ಷೇಮವು ಕೂಡ ಇಲ್ಲಿ ತಿಂಗಳು ಉತ್ತಮಕ್ಕೆ ರಾಜಿ ಪೂಜೆ ಮಾಡ್ಕೊಂಡಿದ್ದೆ ರಾಜಾನ ಪ್ರತಿರೂಪೇಣ ಭೂಮಿಯೇ ರಾಜೆ ಮಾಡೋದು ತೆರೆಯುವಂಚಿನ ಪ್ರಜಾಜನಗಳು ಅಂಚ ಭೂಮಿ ನಿತ್ತಿನ ಕಲ್ಪವೃಕ್ಷನೇ ಪ್ರಜೆಗಳು ಬಂದು ತೆರೆಯುವಂಚಿನ ರಾಜ ಬುಕ್ಕ ಪ್ರಜೆಗಳ ಸಂಬಂಧ ಆ ರೀತಿ ಪೊರ್ಲೂರು ಇದ್ದನಿಗೆ ಅಂಚ ಆಳಿಗೆ ಪೂಜೆ ಮಾಡ್ಕೊಂಡಂಚಿನ ಕೊಟ್ಟು ವ್ಯಾಪಾರಿ ಬರ್ತೇ ನದಿ ತೀರೋಡು ಆಯ್ಕ ಅಡಗನ ಉಂಟಾದ ಆಳಿಗೆ ಮಸ್ತ್ ಜನ ಸೇರಿ ನಾವು ತೂತು ಆಳಿಗೆ ಬರ್ತೇವೆ ತಾದ ಅನ್ಕೊಂಡು ರಾಜರ ವಿಚಾರಣೆ ಮಾಡ್ಕೊಂಡಾಗ ಯಾರು ಸತ್ಯನಾರಾಯಣ ಸ್ವಾಮಿನ ಪೂಜೆ ಮಾಡ್ತೀವಿ ಅಂತ ಈ ಎಲ್ಲ ಪ್ರಜಾಜನಗಳಿಗೆ ಎಡ್ಡೆಗೋಡಾದಿ ಸತ್ಯನಾರಾಯಣ ಸ್ವಾಮಿನ ಸೇವೆ ಮಾಡ್ತೀನಿ ಅಂತ ಬಂದಾಗ ರಾಜ ಬಂದಾಗ ಈ ವ್ಯಾಪಾರಿಗಳ ಈಪ್ಸಿತವಾಯಿನಂಚಿನ ಕಾಮ್ಯಕನ್ನು ಕೊರಪುನಂಚಿನ ಲಕ್ಷ್ಮೀ ಸಹಿತ ಸತ್ಯನಾರಾಯಣ ಸ್ವಾಮಿಯ ಸೇವೆ ಇದ್ದು ಒಂದು ಬಣ್ಣದ ರಾಜ ಬಂಡೆ ಮನಸ್ಸು ಆ ಸಂಕಲ್ಪ ಇದು ನಮ್ಮ ಈ ಪೂಜೆ ಮಾಡ್ಕೋ ಅಂತ ಬಂಡ ಮಾಡ್ತಾನ ಆ ಸಂಕಲ್ಪ ಭಗವಂತ ಇದೇ ಸಾವೆ ಪಡ್ಕೊ ನಾವು ಸತ್ಯ ಅಂತ ಈ ಪಾತ್ರವನ್ನು ಕೇಳ್ತಾನ ವ್ಯಾಪಾರಿಗೆ ದಾನ ಅಂತ ಬಂಡ ಭೂಪಸ್ಯ ವಚನಂ ಶ್ರುತ್ವಾ ಸಾಧೋ ವಾಚ ಸಾಧನಂ ಮಮಾಭಿನಂದತಿ ಹೇ ತಸ್ಮಾತ್ ಧ್ಯಾಯತೆ ವ್ಯಾಪಾರಿ ಬಂಡೆಗೆ ಇಂಥ ಸಂತತಿ ಇತ್ತು ಸಂತತಿ ಜನ ದುಃಖ ಎನ್ನ ಮನಸ್ಸು ಉಂಟು ಇಂಕೋಳಾಂಡ ಭಗವಂತ ಅನುಗ್ರಹ ಮತ್ತೇಂದಾಂಡ ಬಾಲಿನ ಗುರಿಯಿಂದಾಂಡ ಯಾನು ಈ ಸೇವೆ ಮಾಡ್ಬೇಕು ಪ್ರಸಾದ ಸ್ವೀಕಾರ ಮತ್ತು ಊರು ಬತ್ತೆಗೆ ಊರು ಬತ್ತಲು ಬುಡೆದಿರ ಮಲ್ಪೆ ಯಾನು ಇಂಚಿನ ಒಂದು ಸೇವೆನ ತೂಯೆ ನಂಕಲ ಜೋಕಲ ಆಂಡ ಸತ್ಯನಾರಾಯಣ ಸ್ವಾಮಿನ ಪೂಜೆ ಮಾಡ್ತೀವಿ ಮಾಡೋದು ಪ್ರಸಾದ ವೈದ್ಯ ಮಂಡೆಗೆ ಅಪ್ಪ ಇಂಚಿನ ಸಾತ್ವಿಯಾಯಿನ ಪುಣ್ಯೋತೋದು ಏತಸ್ಮಿನ್ ದಿವಸೇ ತಸ್ಯ ಭಾರ್ಯ ಲೀಲಾವತಿ ಸತಿ ಭರ್ತೃಯುಕ್ತಾನಂದ ಚಿತ್ತ ಪತಿ ಧರ್ಮ ಪರಾಯಣ ಇಲ್ಲಿ ಶಾಸ್ತ್ರಗಾರರು ಒಂದೇ ವಾಕ್ಯ ಬರ್ತದೆ ಭರ್ತೃಯುಕ್ತಾನಂದ ಚಿತ್ತ ಪತಿ ಧರ್ಮ ಪರಾಯಣ ಭರ್ತೃಯುಕ್ತ ಗಂಡನಿಗೆ ಪ್ರಿಯವಾದದ್ದನ್ನೇ ಮಾಡುವವಳು ಆನಂದ ಚಿತ್ತ ಏಪಲ ಪ್ರಸನ್ನ ಹೃದಯ ಮೋನೆಡಿ ಜನಿಕೆ ಮೋನೆಡಿ ಏಪಲ ಗಂಟು ಆಡೋದು ಈ ಮೋನೆಡಿ ಜನಿಕೆ ಅವು ಇಲ್ಲದ ಲಕ್ಷ್ಮಿಗೆ ಇಟ್ಕೊಂಡಿ ನಾವು ವಿಶೇಷವಾದ ಸೌಭಾಗ್ಯ ಅಂಚನೆ ಆಂಜೋತು ನೋಡು ಕೊಂಡೋಲ್ಲ ಎರಡೇ ಮತ್ತಿಂದ ಆ ಕಡೆದು ಅಪ್ಪಗನೇ ಆತತಿ ಅಂಚಾದ ಭರ್ತೃಯುಕ್ತ ಗಂಡನಿಗೆ ಪ್ರಿಯವಾದದ್ದನ್ನೇ ಮಾಡುವವಳು ಆನಂದ ಚಿತ್ತ ಏಪಲ ಸಂತೋಷದ ಇಪ್ಪುರಾರಿಗೆ ಪತಿ ಧರ್ಮ ಪರಾಯಣ ಧರ್ಮ ಪರಾಯಣ ಪತಿ ಧರ್ಮ ಅಂದ್ರೆ ನಕ್ಕ ಮಾದರಿಗಳ ಒಂದು ಧರ್ಮ ಉಂಟು
ಬಿಲ್ಕುಲಂಚಿನ ಆಂಜೋಗುಲ ಒಂದು ಧರ್ಮ ಉಂಟು ದಾಯಬಂಡ ಎತ್ತೊಂದು ಪಟ್ಟು ತಾನೆಲ್ಲ ಬುಡದಿ ಜೋಕು ಸಂಸಾರಕ್ಕೆ ಎಣ್ಣೆ ಕೊಡದು ಬೆಲಿಯದ ಓದು ಬೆಂದದ್ದು ಕೊಣತ್ತದು ಇಲ್ಲದೆ ಕೊಡು ಬಟ್ಟೆಲ್ಲ ಮಾಡ್ಕೊಂಡು ಜೊತೆಗೆ ಈ 61 ವ್ಯಾಪಾರ ಬಿದಾಡಿ ರಕ್ತಸಾರ ಪುರಾಣ ಮಾಡ್ಕೊಂಡು ₹100 ಅಪ್ಪ ಸ್ವಾಮಿಗೆ ತಾನೆ ನಿಮ್ಮಕ್ಕಳಿಗೆ ಮನೆಯಿಟ್ಟು ಬುದ್ಧಿ ಕಲ್ಪ ಅವಡು ಮುಗುಳ ಒಂದು ಚಕ್ರದ ಉಡುಪುದಿತ್ತೇಳಿ ಆ ರಾಜ್ಯನ ಆಳುನಂತಿನ ಚಂದ್ರಕೇತು ಮಹಾರಾಜೆ ಅತ್ಯಂತ ಶ್ರೀಮಂತೆ ಆಂಡಲ ಧರ್ಮ ನಡಪುನಂಚಿನ ರಾಜಗಳ ತಾನೆ ಅನ್ಕೊಂಡು ఆయన ಅಂತಪುರದ ಪದ್ಯ ಬಂಗಾರನ ಲೆಕ್ಕಾದ ಕಳುವೆರ್ನಕ್ಕೆ ಬರ್ತೇನೆ ఆయన ಅಂಗರಕ್ಷಕರಿಗೆ ಎಳ್ಕೊಂಡು ಬಂದಾಗ ಈ ಕಳುವೆರ್ನಕ್ಕೆ ಅಂತ ತಿಳ್ಕೊಂಡ ಪದ್ಯ ಬಂಗಾರದ ಕಟ್ಟನ್ನು ಈ ಇದು ನಮ್ಮಲ್ಲಿ 64 ಜೆಟ್ಟಿನವಳು ಈ ತಪ್ಪು ತಪ್ಪ ಮುಕ್ಳಿನ ರಾಜಭಟರ ಒಂದು ಆಸ್ಥಾನ ಉಂಟಾದಾಗ ಚಂದ್ರಕೇತು ಮಹಾರಾಜೆ ಎದ್ದಿದ ಧರ್ಮಾತ್ಮ ರಾಜ ಅಂಡಲ್ಲ ಮುಕ್ಳಿನ ವಿಚಾರಣೆ ಮಾಡ್ಕೊಂಡೆ ಕತ್ತಲಿತ ಕರ್ಪಿದ್ದು ಮಾಡಬೇಕು ಅಂಚ ಮಕ್ಕಳು ವ್ಯಾಪಾರ ಕತ್ತಲಿತ ಕರ್ಪಿದ್ದಾಯರು ಊರು ದರಿದ್ರಾವಸ್ಥೆ ಬರ್ತಂದು ಲೀಲಾವತಿ ಕಲಾವತಿ ಕಷ್ಟ ಬಂದಾಗ ಕಷ್ಟ ಬರ್ತದು ತೋಯಿನಕ್ಲೇನು ಸುದ್ದಿಜ್ಜಿ ಎಂದು ಬಂದದ್ದು ಭಾರಿ ದುಃಖಡಿತ್ತೇಳು ಒಂದಿನ ಕಲಾವತಿ ಒಂಜಿ ಪ್ರಾಣಿಯರು ಇಲ್ಲ ನಡಪುನಂಚಿನ ಸತ್ಯನಾರಾಯಣ ವ್ರತಾಚರಣೆಗೆ ಹೋದು ಬಂದಾಗ ಮಸ್ತ್ ಕತ್ತಲೆ ಅಪ್ಪೆ ಜೋರು ಮಾಡ್ತಾಳಿಗೆ ಮಗಳಿಗೆ ಇದಾನೆ ಈತು ಗೊತ್ತಾಯಿ ಕತ್ತಲೆಗೆ ತಿರ್ಕೊಂಡಿದ್ದ ಪೋಯಿನಕ್ಲೇನ ಸುದ್ದಿಜ್ಜಿ ನಿಕ್ಲೆ ಇಂಚಿನ ಒಂಜಿ ಕತ್ತಲೆಗೆ ತಿರ್ಕೊಂಡ ಸಂಗತಿದಾದ ಅನ್ನೋದಾಗ ಅಪ್ಪ ಬಂಡಾಳಿಗೆ ಮಾಡ ಅವಳು ಬಟ್ಟೆ ಇಲ್ಲ ಪೂಜೆ ಇರ್ತದೆ ಪ್ರಸಾದ ಎತ್ತೊಂದು ಬೋಲ ಅಂದ್ಕೊಂಡು ಒತ್ತಾಯ ಮಾಡ್ತದೆ ಈ ಕಾರಣ ಪ್ರಸಾದ ಎತ್ತೊಂದು ಉಂಟು ಬಂದಾಗ ಈತು ಬರ್ತಾಳ ಅಪ್ಪಗ ಲೀಲಾವತಿಗೆ ನೆನಪಾಡು ಈ ಪುತ್ತೇರ ಕೂಡ ಅದು ಪಣ್ಣಂಚಿನ ಬರಕ್ಕೆ ನಮ್ಮ ಕೊಟ್ಟಿದ್ದ ಇನಿಯಾಂಡಲ ಇನ್ನು ಆಲೋಚನೆ ಮಾಡ್ತದೆ ನಮ್ಮ ಕೊರ್ಕ ಅಕ್ಕ ಇಜ್ಜಾಂಡಲ ಅಕ್ಕಳು ದೇವರೇ ರಂಗಾದೀತೇಳು ಅಕ್ಕ ಇನ್ನು ಬಿಡುಗಡೆ ಆವಡು ಮಾಡೋದು ಯೋಗ್ಯವಾದ ವೇದಿಕೆಯಲ್ಲಿ ಸತ್ಯನಾರಾಯಣ ಸ್ವಾಮಿನ ಸೇವೆ ಮಾಡ್ತದೆ ಅಪ್ಪ ಚಂದ್ರಕೇತು ಮಹಾರಾಜನ ಕನಟ್ಟು ದೇವರ ಭಕ್ತದ ಪಂಡರಿಗೆ ಆ ಕರ್ಪಿಳಿಸಿದಂಚಿನ ಅక్కడ ವ್ಯಾಪಾರಿಗಳು ಕಲ್ವೇರು ಯಜ್ಞಮನ ಸ್ಥಿತಿಯಲ್ಲಿ ಅಕ್ಕನ್ನು ಬಿಡುಗಡೆ ಮಾಡ್ತಾರೆ ಅಂಚೆ ಚಂದ್ರಕೇತು ಮಹಾರಾಜೆ ಬೊಡ್ಪುಗು ಸಭೆ ಕೂಡ ಆದಾಗ ಅಂಗರಕ್ಷಕರು 2 ಜನ ಕಾಳುಗಳನ್ನು ಮತ್ತೊಂದು ಬರ್ತಾ ಹೋಗ್ತದೆ ಆನೆಯ ಪದ್ಯ ಬಂಗಾರ ಮಕ್ಕಳು ಮಕ್ಕಳು ಆ ಕ್ಲಬ್ ಅಂಚ ಅದಾದಾಗ ಮುಖ್ಯ ರಾಜ ಭಾರಿ ಬೇಜಾರಾಗ್ತದೆ ಆಯ್ ಧರ್ಮಾತ್ಮೆ ರಾಜ ಆಯ್ ಭಾರಿ ಬೇಜಾರಾಗ ಅಯ್ಯೋ ದೇವರೇ ನಿಕ್ಲಿಗೆ ಕಷ್ಟಗಳಿಗೆ ಮಂಡೆ ಅಕ್ಲಿಗೆ ಪ್ರಣಾಮಗಳನ್ನು ಸಲ್ಲಿಸಾದು ಅಕ್ಲೇನ ಹಡಗದ ಸಹಿತ ವಿಶೇಷವಾದ ಸುವಸ್ತುಗಳನ್ನು ಉಡುಗೊರೆಯನ್ನು ಕೊಟ್ಟು ನಿಕ್ಲು ಪೋಲೆಪ್ಪ ಹುಡುಗ ಮಾಪು ಮಾಡ್ಕೊಳ್ಳಿ ಅಂಚ ಮುಕ್ಕಳು ಮಲ್ತಿನಂಚಿನ ಪೂಜೆ ಅಪ್ಪೆಲ್ಲ ಮಗಳ ಸೇರಿಸಿ ಮಲ್ತಿನಂಚಿನ ಪೂಜೆ ದೂರದಿತ್ತಿನ ಸರ್ಪೆಟ್ಟಿತ್ತಿನ ಬಂದ ನೋಡಿದ ಬಿಡುಗಡೆ ಆಗ್ಬೇಕು ಅಂತ ನಮ್ಮ ಮಲ್ತಿನಂಚಿನ ಸೇವೆ ನಂಗೆ ಮಾತ್ರ ಹತ್ತು ಆಯ್ತ ಕಾಲ ಮಾತಾಡಿಲ್ಲ ಪರೀಕ್ಷೆ ಮಾಡ್ಬೇರ ಭಗವಂತ ಆಗಿ ಬರ್ಬೇಕು ಭಗವಂತ ನಮ್ಮನ್ನು ಪರೀಕ್ಷೆ ಮಾಡ್ಬೇರ ನಂಗೆ ಕಷ್ಟ ಆಗ್ತದೆ ಪರೀಕ್ಷೆ ಅವಳ ಒಂದು ಪರೀಕ್ಷೆ ಶಾಲೆಯ ಜೋಕ್ಳಿಗೆ ಪರೀಕ್ಷೆ ಕೊಡೋದಿಲ್ಲ ವರ್ಷದ ಕಡೆ ಇತ್ತು ಶಾಲೆಯೆಲ್ಲ ಗೀಚಿದ್ದು ವರ್ಷದ ಇದೇ ಕಿತ್ತಿನ ಪರೀಕ್ಷೆಯಲ್ಲಿ ಕೊಟ್ಟು ಜೋಕಳು ದಯವಂತ ಅವು ಪೇಪರ್ ಕೂಡ ತಿಕ್ಕು ನಂಗೆ ಇಲ್ಲ ತೋಜನ ಈ ವರ್ಷದ ಕಡೆತ ಪೇಪರ್ ಉಂಟತ್ತ ಅವು ಆಯ್ತು ದೇವರಿಗೆ ಗತಿ ಆಯ್ತು 5 ತೂದು 5 ಕಿತ್ತು ನಂಚಿನ ಆ ಟೀಚರ್ ನಗಲೆಲ್ಲ ಕತೆ ಮಂಡದ ಪ್ರಯೋಜನ ದಯವಂತ ಒಟ್ಟು ಬರೆದು ಮಾಡ್ಬೇಕು ಹೆಚ್ಚಿನ ವರತೆ ಆಗಿಬಿಟ್ಟು ಈ ಮಿತ್ತದ ಪ್ರಶ್ನೆ ಕಿತ್ತದೆ ಕೂತಾರ ಇಂಚ ಪೂರ ಬರೆದು ಆಡ್ಬೇಕು ಆಂಡಲ್ಲ ಪಾಸ್ ಮಾಡ್ಕೊಂಡೆ ಹಾಕೊಂಡು ಅದನ್ನು ಒಟ್ಟು ಕೂಡ ಪಾಸ್ ಮಾಡ್ಕೊಂಡು ಆಡೋದು ಎಂಕಿನ ಬರ್ಕೋದು ಗುಡರಗಳವರು ಕೂಡ ಒಟ್ಟು ಒಂದು ಕ್ಲಾಸ್ ಟೀಚರ್ ಲಿಟ್ಟು ಮಾಡಿ ಹೋಗ್ತಾರೆ ಇಂಚಿನ ಜೋಪವಿಲ್ಲ ಅಂಚನೆ 3 ಭಗವಂತ ಆಕೆ ಪರೀಕ್ಷೆ ಮಾಡ್ತಾರೆ ಹೊತ್ತಿಗೆ 3 ಭಿಕ್ಷುಕರ ರೂಪಗಳು ಬತ್ತೆ ದಾಯ ಭಿಕ್ಷುಕರ ರೂಪಗಳು ಬತ್ತೆ ಎಂದು ಮಂಡ ಜನಗಳು ಮನಸ್ಥಿತಿ ಇಟ್ಟು ಭಗವಂತ ಬರ್ತದೆ ಉದ್ದೇಶ ಆಗಿ ನಿಮ್ಗೆ ಬರ್ತದೆ ಕೇಳಿಯರಿಗೆ ಎಂಚಿನ ಒಂದು ಆಡಗಡ್ಡ ಮಂಡ ಅಪ್ಪ ಮಕ್ಕಳುವಣ್ಣ ಉತ್ತರ ತೋಲೆ ತಪತ್ರಾಧಿಕಂ ಜೈವ ವರ್ತದೆ ತರುಣಂ ಮಮ ಅಂದ್ರೆ ಐತಿಪ್ಪನ ಬಳ್ಳಲ ಬಜಕ್ಕುಲ್ಲ ಇದೇ ಸಿಂಗೋಸಲಿ ಮಾಡ್ತಾರೆ ಬರ್ತನೆ ಫೋನ್ ಹಡ್ಕೊಂಡ್ರೆ ರಟ್ಟು ನೀರಿ ಆಯ್ ಮಂಡ ಅವಡಪ್ಪ ಇಪ್ಪಡಿ ಐತಿಪ್ಪನ ಬಳ್ಳಲ ಬಜಕ್ಕಲ್ಲ ಒಂದೇ ಬರ್ತಾನ ಹಡಗ ದಿನ ಕಮ್ಮಿ ಆಗಿ ಮಿತ್ತಲು ಹಾಕದು ಆಯ್ತದೆ ಓದು ಹಡಗದಲ್ಲ ಆಯ್ತು ದಾನ ಬಳ್ಳಲ ಬಜಕ್ಕಲ್ಲ ಆಯ್ತು ತಥಾಸ್ತು ಉಂಟು ದೇವರನ್ನ ಫೋಟೋ ತೂಲೆ ಲಕ್ಷ್ಮೀ ದೇವಿನ ಕೈಟ್ ನಿಂತು ತೂಲಿಪ್ಪಾರು ಫೋಟೋ ಒಂಜಿ ಕೈಟ್ ಗೋಡನಾಥ ಒಂದು ಮಗ ದೆತ್ತೋಣ ಮಾಡು ಅದು ಎಲ್ಲ ಬಾಲೆ ತೂದನು ಹೆಚ್ಚಿನ ಬಂಗಾರ ಆಯ್ತು ಕಾಯ್ತು ಇದ್ರೊಂದು ಅಂತ ಗೋಡನಾಥ ಒಂದು ಮಗ ದೆತ್ತೋಣ ಒಂದು ಮಾಡೋದು ಒಂಜಿ ಕೈ ದೋಜಾಂಡ ಮುಕ್ಕೊಂದಿ ಕೈ ಈ ಬರ್ತನೆ ಪೂರ ನಾನು ಐಕು ಗೋಡದು ಏಪಲ ಇಜ್ಜಿನ ಮಣಿಯರ ಇತ್ತನೆ ಇತ್ತಿ ಲೆಕ್ಕ ಪಟ್ಟದ ಗೊರಡು ಪಟ್ಟದ ತಿನ್ನೋರು ಇಜ್ಜಿಯಿಂದ ನಿಗ್ಲು ಮಾಡ್ಪಾರ
ಕಾವ್ಯ ಹಾಕೊಂಡು ಭಗವಂತನ ಕೈ ನಿಂತು ನೆನಪುಡಿಲೆ ತಥಾಸ್ತು ದೇವಸ್ಥಾನದ ಬರ್ತದಕ್ಕೆ ದಾನ ಅಕ್ಕಳಿಗೆ ಏನಾಗ್ತದೆ ನಿಕ್ಲೇಡ ಇದ್ದಿಂದ ಅಲ್ಲ ಇತ್ತನೆಯಿಂದ ಎತ್ತುಕೊಂಡು ಮೂಳು ಸತ್ಯಾದಿಗೆ ಐದಂಚಿನ ಗಾಂಧೀಜಿನ 500 ರೂಪಾಯಿದ ನೋಟು 300 ರೂಪಾಯಿದ ನೋಟು ಅದರ 500 ರೂಪಾಯಿದ ನೋಟು ಇದು 2 ಸಾಲ ಕಾಸಿದ್ದಾರೆ ಬೋನಾಡು ದೂರ ಮಾಡ್ಬೇಕಾದ್ರೆ ಇತ್ತನೆ ಎತ್ತುದು ರಾಗಬಾಯಿಗ ಬಾ ಓಡಿ ಬಾ ಎನ್ನದೆಲೆ ಆಗಲೇ ಕರೆದು ಕೊಡುವವನ ದಾನವದು ಹೊನ್ನಾಗದಿರದು ಅದು ಆ ಬೋಂಡೆದೇರಿಯರ ಕಾಡುಗೋ ಸಾರಿದ ದಾನೆ ಅಂದುಕೊಂಡ ಪ್ರಜಾಜನಕರು ಬಿದಾವರಿ ಬೋಂಡೆದೇರಿಯರ ಹತ್ರ ಬಿದಾವರಿ ನಿಂಬೆ ಭತ್ತದ ಒಂಜಿ ಆಯಾಸವಾದ ಒಂಜಿ ಒಡ ವೃಕ್ಷದ ಅಡಿಟ್ಟು ಕುಳ್ಳಿ ಹಾಗೆ ದಾನೆ ಅಂದು ಭಾರಿ ಬಾಜಿಲ್ಲ ಅಂಚೆ ನೀರು ಬರೆದು ಆ ಒಟ ವೃಕ್ಷದ ಅಡಿಟ್ಟು ಕುಳ್ಳಿ ಅವಳು ಗೋಪಾಲ ಕೆರೆ ಮಾತೆಲ್ಲ ಸೇರಿದ ಅಕ್ಕಳಿಗೆ ತೇರಿ ಲೆಕ್ಕ ಸತ್ಯನಾರಾಯಣ ಸ್ವಾಮಿನ ಪೂಜೆ ಮಲ್ಕೊಂಡಿದ್ದೇನೆ ಹೋದು ಪ್ರಾಜ್ಞೆರಡ ಒಂಜಿ ಪ್ರಶ್ನೆ ಬರ್ತಗೆ ಜ್ಯೋತಿಷರಡ ಕೇಂದ್ರ ಹೆಂಚಿನ ಸಂಗತಿ ಅವಾಗ ಈ ಸತ್ಯನಾರಾಯಣ ಸ್ವಾಮಿನ ಪೂಜೆನ ಗೋಪಾಲ ಕೆರೆ ಅಕ್ಕಳಿಗೆ ತೇರಿ ಲೆಕ್ಕ ಮಲ್ತೊಂದಿತ್ತೇನೆ ರಾಜೇ ಪಡ್ಪುನ ಭಕ್ತಿ ಇಡಲ ಪ್ರೀತಿ ಇಡಲ ನಿಕ್ಕೆ ಗೋಳಿದೇರಟ್ಟು ಪ್ರಸಾದ ಮತ್ತು ಕೊರಿಯರು ಈ ಐನ ಪರಿತ್ಯಕ್ತ ಈ ಐನ ತಿರಸ್ಕಾರ ಬಾವಡ್ದು ತೂಯ ಪರಿಣಾಮವಾಗಿ ನಿಂಗೆ ಈ ಸ್ಥಿತಿ ಬೈತು ಏಪಲ ಪ್ರಸಾದ ಅಂದು ಪಂಡ ಅವು ಆ ದೇವೇರ್ನ ಪುದರ್ ಬಂಡದ ಕೊರಿಯನ ಅವೇ ದೇವೇರ್ನ ಇನ್ನೊಂದು ನಮ್ಮ ಅಪ್ಪಗನೇ ಸ್ವೀಕಾರ ಮಾಡ್ತಾರೆ ಬುಕ್ಕ ಒರಿನ ಪ್ರಸಾದವನ್ನು ಪಟ್ಟದು ಐನುಗೊಂಡೊಂದು ಒಳಾಳದ ಪಾತ್ರದ ಒಳಯೋ ಅಡಿಗೆದ ಕೊಂಡೆಲ್ಲ ದೇವರನ್ನ ಕೀಟದ ಮಿತ್ತ ಒಳಾಳ ದೀಪನ ಅಪ್ಪಗನೇ ಐನು ಇಪ್ಪು ಪ್ರಸಾದನು ಒರಿಪಾಯರವಲ್ಲಿ ಮಾತ್ರೆಗಳ ಪಟ್ಟೋಡು ಅಪ್ಪಗನೇ ಐನು ಸ್ವೀಕಾರ ಮಾಡ್ಕೊಂಡು ನಮ್ಮ ಲಗಡಿ ಕೊರಿಯರ ಏನಲ್ಲ ಭಸ್ಮವಣ ತಗೋರಿಯಲ್ಲ ಆ ಅಣ್ಣ ದೇವರನ್ನ ಪುದರ್ ಮಂಡದೆ ಮಾಡಲಿ ದಾಲಾಪಟ್ಟಿ ಐಕೋಡಾದ ತೀರ್ಥ ಪ್ರಸಾದನ ಏಪಲ ತಿರಸ್ಕಾರ ಭಾವವನ್ನು ಪ್ರಿಯರವಲ್ಲಿ ಐನ ಅವು ಆಳಾದ ಬಲ್ಲಿಂದ ಮಾಡ್ಕೊಳ್ಳೋ ಉದ್ದೇಶ ಅನ್ಕೊಂಡು ಅಪ್ಪಗನೇ ಐನು ಒಂಜಿ 4 ದಿನ ಕರೀದು ದೀಪನವಲ್ಲ ನಾ ಎಲ್ಲ ಜಾಕಲಿ ಬರ್ಪೇರು ಉಂಡು ಕುಂಕುಮ ದಿಗೋಡು ಗಂಧ ಪ್ರಸಾದ ದಿಗೋಡು ತಿನ್ಪುನೇನು ಏಪಲ ಹೆಚ್ಚ ದಿನ ದಿಗೋಡ್ತಿ ಅವು ಆಳಾದ್ದು ಐನು ಬುಕ್ಕ ತಿಂದದ್ದು ಆಸ್ಪತ್ರೆಗೆ ಹೋಗ್ಕೊಂಡು ಜಂಬರ ಐಕೋಡಾದ ತೀರ್ಥ ಪ್ರಸಾದ ತೀರ್ಥ ಅವಳು ಪ್ರಸಾದ ಅವಳು ತೀರ್ಥಲ ಅಂತಾರೆ ಮತ್ತೆ ಅನ್ನೋಕೆ ಐನು ಬರ್ತಾನೆ ಅಪ್ಪಗ ಆ ಕೊಟ್ಟು ಮಾತ್ರ ಪ್ರಸಾದ ಲಾತೆ ಅಪ್ಪಗನೇ ಸ್ವೀಕಾರ ಮಾಡ್ಕೊಂಡು ಒಯ್ಯಿದ್ದೀನಿ ತತ್ತಿನ ಮನತನಿಗೆ ಇಂದಿಯರ ಗಂಧ ಪ್ರಸಾದ ದೀಲೆ ತೊಂದರೆ ಅಂಚಾದ ತೀರ್ಥ ಪ್ರಸಾದ ಏಪಲ ತಿರಸ್ಕಾರ ಭಾವಡ ತುಯರವಲ್ಲಿ ಮಾಡೋದು ಈ ಕತೆ ಮಾಡ್ಕೊಂಡು ಆಯ್ತು ಬರ್ತದು ನಿಂಬೆ ಕೂಡ ಕಾಡಿಗೆ ಒಯ್ದೆ ಗೋಪಾಲಕರನ್ನ ಮಾತೆಲ್ಲ ಎತ್ತೆಗೆ ಎಂಕು ಆನೆ ನಿಕ್ಲೆನ ಪೂಜೆನೆಯನ್ನು ತಿರಸ್ಕಾರ ಭಾವಡ ತೂತೆ ನಿಕ್ಲೆ ಮಾತೆಲ್ಲ ಬತ್ತು ಇಂಕು ಕೂಡ ಅದು ಪೂಜೆ ಮಾಡ್ಕೊಳಪ್ಪ ಮಾಡೋದು ಕೈ ಮುಗಿದು ಗೋಪಾಲಕರ ಬಂಡೆ ಗೋಪಾಲಕರು ಭಾರಿ ಬೇಜಾರಾಗ್ತದೆ ಸಾತ್ವಿಕರ ಕನ್ನಡ ನೀರು ಜಾತ್ರೆ ಎನ್ನ ರಾಜ ಎಂಕ್ಲೆನ ರಾಜ ಈತ ಬಂಗಾಂಡತ ಮಾಡೋದು ಬೇಜಾರು ಒತ್ತದ ಹಾಕಲಾದ ಉಂಟು ಭಕ್ತಿನ ಪೂಜೆ ಮಾಡ್ತೇರಿಗೆ ತತ್ ಪರಿಣಾಮವಾದ ಅಂದು ಆಯನ ಕರಿದು ಪೋಯಿನ ರಾಜ್ಯ ಕೋಶಗಳು ಕೂಡ ಆಗ ರಾಜ ಒದಗದು ಆಯ್ತು ಆನೆ ದೊಡ್ಡ ಮಾತ ಜೀವಿಗಳೆಲ್ಲ ದೇವರಿಗೆ ಅವು ಸಮಾನ ಅಂದ್ಕೊಂಡು ಈ ಕಥೆ ನಮಗೆ ಅರ್ಥ ಏಲ್ಲ ಮಿತ್ತಟ್ಟು ಏಲ್ಲ ಈಗ ಅಕ್ಲಕ್ಕೇನು ಉದ್ಯೋಗ ಅಕ್ಲಕ್ಕೆ ಮಾಡ್ಬೇಕು ವೇದಮಾನ ಬಟ್ಟು ದೇವರನ್ನು ಆಹ್ವಾನ ಮತ್ತು ಕಲಕಲಕ್ಕೆ ಸ್ಥಾಪನೆ ಮಾಡ್ಬೇಕು ನಮ್ಮ ಮಾತ್ರ ಭಕ್ತಿಯ ಕೈ ಮುಗಿದು ನಮ್ಮ ಬಟ್ಟು ನಂಚಿನ ಬೇರೆ ಬೇಕೇ ಉಂಟು ನನಗೆ ಮಾತ್ರ ಬೇರೆ ಬೇರೆ ಉದ್ಯೋಗಗಳು ಆ ಉದ್ಯೋಗ ನಮ್ಮ ಅಕ್ಲಕ್ಕೇನು ಉದ್ಯೋಗ ಅಕ್ಲಕ್ಕೆ ನೆಮ್ಮದಿಯಲ್ಲಿ ಮಾಡ್ಬೋದು ಪ್ರೀತಿಯಲ್ಲಿ ಮಾಡ್ಬೋದು ಐದು ಭಗವಂತನ ಸೇವೆಯನ್ನು ಮಲ್ಪನಾಡಿಗೆ ಭಗವಂತನ ಕೃಪಾ ಕಟಾಕ್ಷ ಬರ್ಕೊಂಡು ಮಲ್ಪನಾಡಿಗೆ ಈ 5 ಕಥೆಯನ್ನು ಹೇಳುವಂತಾದ್ರೆ ಇಂಥ ಫಲಶ್ರುತಿಯಾದ ಒಂದು ಶ್ಲೋಕ ದರಿದ್ರೋಳವದೆ ವಿತ್ತಂ ವಜ್ರೋಪಚೇತ ಬಂಧನಾತ್ ವೀತೋವಯಾಶ್ಚಮುಚ್ಛೇತ ಸತ್ಯಮೇವ ನ ಸಂಶಯ ದರಿದ್ರನಾದವನಿಗೆ ಧನ ಪ್ರಾಪ್ತಿಯಾಗ್ತದೆ ದರಿದ್ರೋ ಲಭತೆ ವಿತ್ತಂ ವಜ್ರೋ ಉಚ್ಛೇತ ಬಂಧನಾತ್ ಭೀತಿ ಆರೋಗ್ಯ ಸಮಸ್ಯೆ ಧನ ಎಲ್ಲ ಇತ್ತದಂದಾಂಡ ಭಗವಂತನ ಸೇವೆ ಮಾಡ್ಕೊಂಡು ನಡೆಗ ಇತ್ತು ನಿವೃತ್ತಿ ಹಾಕೊಂಡು ಬುಕ್ಕ ವಿದ್ಯಾರ್ಥಿ ಲಭತೆ ವಿದ್ಯಾ ಸುಖಾರ್ಥಿ ಲಭತೆ ಸುಖಂ ಧನಾರ್ಥಿ ಲಭತೆ ಧನ್ಯ ವ್ಯರ್ಥಾರಂ ಲಭತೆ ವಧು ಎಡ್ಡೆ ಆಣ ತಿಕ್ಕೋಡು ಮಾಡೋದು ಈ ಸೇವೆ ಮಲ್ತದ ಕೊನ್ನಾಗ ಆಣಲ್ಲ ಎಡ್ಡೆ ಕೊಂಡು ತಿಕ್ಕೋಡು ಮನಸ್ಸು ಸಂಕಲ್ಪ ಮಲ್ತದ್ದು ಸತ್ಯನಾರಾಯಣ ಸ್ವಾಮಿನ ಸೇವೆ ಮಲ್ತದ ಆಣಗೆ ಎಡ್ಡೆ ಕೊಂಡಲ್ಲ ಅಂಜನೆ ವಿದ್ಯಾರ್ಥಿಗೆ ಲಭತೆ ವಿದ್ಯಾ
ವಿದ್ಯಾರ್ಥಿ ಜೋಕಳಿಗೆ ಎಡ್ಡೆ ವಿದ್ಯೆ ಬುದ್ಧಿ ತಿಕ್ಕೊಂಡು ಮಾಡೋದು ಅಪ್ಪಡಿಗಳು ಏಪಲ ದೇವರ ಪ್ರಾರ್ಥನೆ ಮಾಡ್ತೇವೆ ಅಂಚನೆ ಆ ವಿದ್ಯಾರ್ಥಿಗೆ ಎಡ್ಡೆ ವಿದ್ಯೆ ಬುದ್ಧಿ ತಿಕ್ಕೊಂಡು ಮಾಡೋದು ಸತ್ಯನಾರಾಯಣ ಸ್ವಾಮಿನ ಪ್ರಸನ್ನ ಮಂಗಲ ಕಾಲೋಡು ಭಟ್ರು ಪ್ರಾರ್ಥನೆ ಮಾಡ್ಕೊಂಡು ಮಾಡ್ತೇವೆ ಮಾತೆರಿಗೆಲ್ಲ ಎಡ್ಡೆ ಆಡು ಮಾಡೋದು ನಿಖಿಲ್ ಮನಸ್ಸು ನಿಕ್ಲೆಗೆ ಭಕ್ತನ ಹೆಚ್ಚಿನ ಕಷ್ಟ ಪಣ್ಣೊಂದೆ ನಿಕ್ಲೆಗೆ ಬೋಡಾಗಿನ ಸೇವಭಾಗ್ಯ ಪಣ್ಣೊಂದೆ ಐದು ಲಕ್ಷ್ಮೀ ಸಹಿತ ಸತ್ಯನಾರಾಯಣ ಸ್ವಾಮಿ ಐದು ಈಡೇರು ಸ್ವಾಮಿಗಳನ್ನು ಪಡೆದು ಈ ಶ್ಲೋಕದ ಆಶಯ ಅಂಚಾದ ನಮ್ಮ ಈಪ್ಸಿತವಾದ ಹೆಚ್ಚಿನ ಫಲನು ಭಗವಂತೆ ಕೊಟ್ಟು ಇಂದಕ್ಕೆ ವಿಶೇಷವಾದ ಆದವಂಡ ಬ್ರಹ್ಮಚಾರಿ ಅಂತ ಊರಿಗೆ ಪೂಜೆ ಮಾಡ್ಕೊಂಡು ಹಿಂದೆ ಲಕ್ಷ್ಮೀ ಸಹಿತ ಸತ್ಯನಾರಾಯಣ ಸ್ವಾಮಿಯ ನಮ್ಮ ಮಾತ ಮಂತ್ರದ ಕಡೆಗೆ ಬರ್ತದೆ ಲಕ್ಷ್ಮೀ ಸಹಿತ ಸತ್ಯನಾರಾಯಣ ಸ್ವಾಮಿ ಅಂಚಾದ ಮೂರು ದಂಪತಿ ಸಹಿತವಾದ ಪುತ್ರನು ಪುತ್ರಿಯು ಸಹಿತವಾದ ಮೂರು ಪೂಜೆ ಮಾಡ್ತೇವೆ ಅಕ್ಕಲಿನ ಸೇವೆದ ಪೂರ್ಣ ಭಾಗ್ಯ ಈ ಮಹಾವಿಷ್ಣುವಿನ ದೇವಾಲಯದ ನಿರ್ಮಾಣ ಕಾರ್ಯಗಳ ಅಂಚನೆ ಮೂರು ಸೇರಿದಂಚಿನ ಮಾತ್ರ ಬಂಧುಳೆಗಳ ಇಕ್ಕೊಂಡು ಅಂಚನೆ ಆಯ್ನಾತ್ ಶೀಘ್ರ ಆ ಭಗವಂತನ ಸಾನ್ನಿಧ್ಯ ಈ ಕ್ಷೇತ್ರದ ಅವರು ಹೆಚ್ಚು ಅವಕಾಶ ನಮ್ಮ ರಾಘವೇಂದ್ರ ಒಳ್ಳೆಯದು ಕೊಡ್ತೇವೆ.
ಓಂ ಶಾಂತಾಕಾರಂ ಗಜಗಜೇನಂ ಪದ್ಮನಾಭಂ ಸುರೇಶಂ ವಿಶ್ವಾಧಾರಂ ಧರ್ಮರಥಂ ವೇಗವಂದಂ ಶಿವಾಂಗಂ ಲಕ್ಷ್ಮೀಕಾಂತಂ ಕಮಲೇನಂ ಯೋಗವಿದ್ಯಾನಗಮ್ಯಂ ವಂದೇ ವಿಷ್ಣುಂ ಭೋಗಯಹರಂ ಸರ್ವಲೋಕೈಕನಾಥಂ. ಓಂ ಧ್ಯಾಯೇ ಸತ್ಯಂ ಗುಣಾತೀತಂ ಗುಣತ್ರಯ ಸಮನಿಧಂ ಲೋಕನಾಥಂ ವಿಲೋಕೇಶಂ ಕೌಸ್ತುಭಾಹರಣಂ ಹರಿಂ ನೀಲವರ್ಣಂ ಪೀತವಸ್ತ್ರಂ ಶ್ರೀವಸ್ತ್ರ ಪರಿಪೂಷಿತಂ ಗೋವಿಂದಂ ಗೋಕುಲಾನಂದಂ ಬ್ರಹ್ಮಾದೇ ಹರಿಪೂಜಿತಂ ಲಕ್ಷ್ಮೀ ಸಹಿತ ಸತ್ಯನಾರಾಯಣ ಸ್ವಾಮಿ ದೇವತಾ ಆರಾಧನೆ ಮಲ್ತೊಂದು ಬರ್ತಂಚಿತ್ತ ಮನದೇವರೇ ಅಂಜಿನ ಈ ಜಾಗದ ಆರಾಧನೆ ಮಲ್ತಂಚಿತ್ತ ಮಹಾವಿಷ್ಣು ದೇವರೇ ಅಂಜಿನ ಜಾಗದ ಧೂಮಾವತ್ ದೈವ ದೇವರೇ ತುಂಬದಿ ಒಂದು ದೇವರ ಪ್ರಾರ್ಥನೆ ಬಂಡಿ ಪ್ರಕಾರವಾದ ಶ್ರದ್ಧಾಭಕ್ತಿ ಪರಸ್ಪರವಾದ ಯಥಾಶಕ್ತಿಯಾದ ಮಹಾಗಣಪತಿ ದೇವರನ್ನ ಪ್ರೀತ್ಯರ್ಥವಾದ ಗಣಯಾಗನ ಮಲ್ತೊಂದು ಅದೇ ಪ್ರಕಾರವಾದ ಈ ಜಾಗದ ಕಲಿಯುಗೊಟ್ಟು ಒಂತೆ ಖರ್ಚಿದ್ದೆ ಒಂತೆ ಸಮಯ ಇಟ್ಟು ಲಿಂಗಪುಣ್ಯ ಸಂಪಾದನೆ ಆಪಿಂಚಿನ ಲಕ್ಷ್ಮೀ ಸಹಿತ ಸತ್ಯನಾರಾಯಣ ಸ್ವಾಮಿ ದೇವನ ಪೂಜೆನೆ ಸಪ್ತತ್ತೆ ದೇವಕಲು ಒಂದೆತ್ತೆ ದೇವಕಲ್ ಲೆಕ್ಕ ಸೇರೊಂದು ಶ್ರದ್ಧಾಭಕ್ತಿ ಪುರಸ್ಕರವಾದ ಮಂತೊಂದ ಮಂಚಿನ ಪೂಜೆನೆ ಲಕ್ಷ್ಮೀ ಸಹಿತ ಸತ್ಯನಾರಾಯಣ ಸ್ವಾಮಿ ದೇವಿಯ ಸಂಪೂರ್ಣವಾದ ಸ್ವೀಕಾರ ಮಂತೊಂದು ನಿಖಲಿಗೆ ನಿಖಲ ಕುಟುಂಬ ನಿಖಲಿಗೆ ಈ ಪ್ರಕಾರವಾದ ಈ ಮಹಾವಿಷ್ಣು ದೇವಸ್ಥಾನದ ಮಾತಾ ಸರ್ವ ಸದಸ್ಯರಿಗಳ ಅಂಜನೆ ಹಿನಿಬತ್ತಿನ ಚಿತ್ತ ಮಾತಾ ಭಕ್ತ ಮಹಾಶಯಗಳ ಆ ದೇವರೇ ಐರಾರೋಗ್ಯ ಐಶ್ವರ್ಯ ಕೊಟ್ಟು ಅದೇ ಪ್ರಕಾರ ನಮ್ಮ ಮಾತೆಲ್ಲ ಒಂದೇ ಅಭೀಷ್ಟದಾದ ಬಂದಲ್ಲ ಈ ಜಾಗದ ಐನಾದ ಶ್ರೀಗಳು ಆ ಮಹಾವಿಷ್ಣು ದೇವರನ್ನ ದೇವಸ್ಥಾನ ನಿರ್ಮಾಣ ಆದ ಬ್ರಹ್ಮಗಳ ಸ್ಥಾಪಿಸಿದ್ದ ಆ ಒಂಜಿ ಸಂಕಲ್ಪ ಆ ಸಂಕಲ್ಪನ ಆ ಸತ್ಯನಾರಾಯಣ ಸ್ವಾಮಿ ದೇವರ ಐನ ಶ್ರೀಗಳು ನೆರವೇರ್ಪಾಡು ಕೊಟ್ಟು ಮಾತೆರೆಗಳ ದಿನೋಲವತ್ತದ ಈ ಜಾಗದ ಮಹಾವಿಷ್ಣು ದೇವಿ ಕೈಮುಗಿನ ಯೋಗಲ್ನ ಭಾಗ್ಯಲ್ನ ಕೊರಲೇಕ ಆ ಲಕ್ಷ್ಮೀ ಸತ್ಯನಾರಾಯಣ ಸ್ವಾಮಿ ದೇವರೇ ನಮ್ಮನ್ನು ಬರ್ತಿದ್ದ ಕುಲದೇವರೇ ಗ್ರಾಮದೇವರೇ ದೈವದೇವರ ಮಾತ ಅನುಗ್ರಹ ಮಲ್ಪಡುವುದೆಂದು ಆ ಮಹಾಮಂಗಳಾರ್ತಿದ ಪ್ರಸನ್ನ ಕಾಲರು ನಮ್ಮ ಮಾತೆಲ್ಲ ಒಂದು ಪ್ರಾರ್ಥನೆ. ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತೇ ಮಂಗಲಂ ಭಗವಾನಿಷ್ಠೋ ಮಂಗಲಂ ಮಧುಸೂದನಃ ಮಂಗಲಂ ದೇವಕೀ ಪುತ್ರೋ ಮಂಗಲಂ ಗರುಡಧ್ವಜಃ ಲಕ್ಷ್ಮೀ ಸೈ ಸತ್ಯನಾರಾಯಣ ಸ್ವಾಮಿ ದೇವತಾಭ್ಯೋ ನಮಃ. ಪ್ರಾರ್ಥನಾಂ ಸಮರ್ಪಯಾಮಿ. ಸತ್ಯನಾರಾಯಣ ಸ್ವಾಮಿ ದೇವರ ಪಾದವಿಂದಕ್ಕೆ ಗೋವಿಂದಾನಿ ಗೋವಿಂದ. ಮಹಾವಿಷ್ಣು ದೇವರ ಪಾದವಿಂದಕ್ಕೆ ಗೋವಿಂದಾನಿ ಗೋವಿಂದ ಗೋವಿಂದಾನಿ ಗೋವಿಂದ. ಮಾತೆ
Thank you.